ನಮ್ಮ ಜೊತೆಗಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಪಾಲ್ಗೊಂಡವರು ಶ್ರೀಯುತ ಚಂದ್ರಶೇಖರ್ ಬಿ, ಎಜಿಎಂ, ಕರ್ನಾಟಕ ಬ್ಯಾಂಕ್. ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಬಿಜೆಪಿಯ ಮುಖಂಡರು. ಇವರು ಕೂಡ ನಮ್ಮ ಒಬ್ರು ಪ್ರೋತ್ಸಾಹಕರು ಕೂಡ ನಡೀತಾ ಇದೆ. ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಗಣ್ಯರಿಗೆ. ಈ ಒಂದು ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ UT ಖಾದರ್ ಅವರು, ನಮ್ಮ MLA, ಎಕ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಗವರ್ಮೆಂಟ್, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹವರು ಪ್ರಥಮವಾಗಿ ಶ್ರೀಯುತ ಚಂದ್ರಶೇಖರ್ ಬಿ, ನಮ್ಮ ಕರ್ನಾಟಕ ಬ್ಯಾಂಕ್ನ AGM ಆಗಿರುವಂತಹವರು. ಹೊಸೊಬ್ಬರು ಯಾರಾದರೂ ಒಂದು ಒಳ್ಳೆಯ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ವ್ಯಕ್ತಿ ಕರ್ನಾಟಕ ಬ್ಯಾಂಕ್ನ AGM ಆಗಿರುವಂತಹ ಚಂದ್ರಶೇಖರ್ ಬಿ ಅವರು. ಈ ಒಂದು ಸಂಸ್ಥೆಗೆ ಕೂಡ ಅವರು ನಮ್ಮನ್ನ ಬೆನ್ನು ತಟ್ಟಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಪ್ರೋತ್ಸಾಹಿಸಿರುವಂಥವರು. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತಹ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀಯುತ ಚಂದ್ರಶೇಖರ್ ಉಚಿಲ್, ಬಿಜೆಪಿಯ ಮುಖಂಡರು. ಇವರು ಕೂಡ ನಮ್ಮ ಮೊಹಮ್ಮದ್ ರಫೀಕ್ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರೋತ್ಸಾಹಕರಾಗಿ ನಮ್ಮ ಜೊತೆಗೆ ಇರುವಂಥವರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಹೂಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಅಬೂಬಕರ್ NMPT ಟ್ರಸ್ಟಿ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್, ಇವರನ್ನು ಕೂಡ ಹೂಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ರಾಜೇಶ್ A. ಉಚಿಲ್, ನಮ್ಮ ಸೋಮೇಶ್ವರ ಪುರಸಭೆಯ ಪ್ರೆಸಿಡೆಂಟ್ ಆಗಿರುವ ಇವರನ್ನು ಕೂಡ ಆತ್ಮೀಯತೆಯಿಂದ ಅದರ ಪೂರ್ವಕವಾಗಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ರಾಜೇಶ್
ಎ ಉಚ್ಚಿಲ್ ಅವರು, ಶ್ರೀಯುತ ಗೋಪಿಕೃಷ್ಣ, ಓಕೆ, ಶ್ರೀಯುತ ಅಬ್ಬಾಸ್ ನರ್ಷಾ BA LLB ಅಡ್ವೊಕೇಟ್ ನೋಟ್ರಿ ಮ್ಯಾಂಗ್ಳೂರ್, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಶ್ರೀಯುತ ಮೊಹಮ್ಮದ್ ರಫೀಕ್ ರವರು ಹೂಗುಚ್ಛವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ದೀಪಕ್ ಪಿಲಾರ್, ಪುರಸಭೆ ಸೋಮೇಶ್ವರ ಮೆಂಬರ್ ಆಗಿರುವಂತಹ ಇವರನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಮನೋಜ್ ಕಟ್ಟೆಮನೆ, ಸೋಮೇಶ್ವರ ಪುರಸಭೆಯ ಮೆಂಬರ್ ಆಗಿರುವಂತಹ ಇವರನ್ನು ಕೂಡ ಹೂಗುಚ್ಛವನ್ನ ನೀಡಿ ಓಕೆ, ನಮ್ಮ ಸೋಮೇಶ್ವರ ಪುರಸಭೆಯ ಮೆಂಬರ್ ಆಗಿರುವಂತಹ ಶ್ರೀಮತಿ ಪರ್ವೀನ್ ಭಾನು ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಇವರಿಗೆ ಕೂಡ ಶ್ರೀಯುತ ಮೊಹಮ್ಮದ್ ರಫೀಕ್ ಅವರು ಹೂಗುಚ್ಛವನ್ನ ನೀಡಿ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಖಾಲಿದ್ ರವರು ಸಿವಿಲ್ ಇಂಜಿನಿಯರ್, ಸುರತ್ಕಲ್ ಮ್ಯಾಂಗ್ಳೂರ್, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಹೂಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಕೆ ಫಾರೂಕ್ ರವರು, ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ ಇಂಟೆಕ್ NMPT. ಆಕ್ಚುಲಿ ಹೇಳೋದಕ್ಕೆ ಮೊಹಮ್ಮದ್ ರಫೀಕ್ ರವರ ಆತ್ಮೀಯರು ಇವರು. ಪ್ರತಿಯೊಂದು ಹೆಜ್ಜೆಯಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತವರು. ಫಾರೂಕ್ ರವರು ಏನೇ ಹೆಜ್ಜೆ ಇಡಬೇಕಂತ ಇದ್ರೆ ಅಲ್ಲಿ ಕೆ ಫಾರೂಕ್ ರವರ ಸಲಹೆ ಸೂಚನೆಗಳು ಇದ್ದೇ ಇರುತ್ತೆ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಸಲಹೆ ಸೂಚನೆಗಳು ಇದೇ ರೀತಿ ಇರ್ಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮಿಸ್ಟರ್ KC ಇಸ್ಮಾಯಿಲ್ ಹಾಜಿ, ಪ್ರೆಸಿಡೆಂಟ್ ಕಿನ್ಯಾ ಕೇಂದ್ರ ಜುಮಾ ಮಸೀದ್, ಇವರನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ತುಂಬಾ ಹೂಗುಚ್ಛವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನೇತಾರ, ಈ ಭಾಗದ ಪ್ರೀತಿಯ MLA UT ಖಾದರ್ ಅವರು ನಮ್ಮ ಜೊತೆಗಿದ್ದಾರೆ. ರಫೀಕ್ ಮತ್ತೆಲ್ಲ ತಂಡದವರನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಮ್ಮ ಕ್ಷೇತ್ರದ ಒಂದು ಕೇಂದ್ರ ಪ್ರದೇಶವಾಗಿರುವಂತಹ ಒಂದು ಕುಂಪಲ ಪ್ರದೇಶದಲ್ಲಿ ಇವತ್ತು ಬಹುಶಃ ಈ ರೀತಿಯ ಒಂದು ಮಾರ್ಬಲ್ ಮತ್ತು ಗ್ರನೈಟ್ ಶೋರೂಮನ್ನು ಪ್ರಾರಂಭ ಮಾಡೋ ಮೂಲಕ ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ದೊಡ್ಡ ಒಂದು ಫೌಂಡೇಶನ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಹಿಂದೆ ಸಣ್ಣ ಸಣ್ಣ ಶಾಪ್ಗಳಿತ್ತು, ಈಗ ದೊಡ್ಡದಾಗಿ ಪ್ರಾರಂಭ ಆಗಿದೆ. ಇನ್ನು ಪಕ್ಕ ಸ್ಟಾರ್ಟ್ ಮಾಡುವವರು ಇದಕ್ಕಿಂತ ದೊಡ್ಡ ಬೇರೆ ಬೇರೆ ರೀತಿಯ ವ್ಯಾಪಾರ ಪ್ರಾರಂಭ ಮಾಡ್ತಾರೆ. ಯಾಕೆ ಇಲ್ಲಿ ಭಾಳಷ್ಟು ಜನ ಬರ್ತಾರೆ. ಆರ್ಥಿಕತೆ ಚಲನವಲನಗಳು ಈ ಒಂದು ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಆಗ್ತದೆ. ಯಾವ ಒಂದು ಪ್ರದೇಶದಲ್ಲಿ ಇಕನಾಮಿಕ್ ಫ್ಲೋ ಆಗ್ತದೆ ಆ ಪ್ರದೇಶ ಡೆವಲಪ್ ಆಗುವಂಥದ್ದು. ಸೊ ಈ ಪ್ರದೇಶ ಇನ್ನು ಬಹುಶಃ ಭಾಳಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇನ್ನು ದೊಡ್ಡ ಮಟ್ಟದ ಒಂದು ಫೌಂಡೇಶನ್ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸಿ ಎಲ್ಲ ಅಭಿನಂದನೆ ಸಲ್ಲಿಸುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಯುವ ಜನಾಂಗ ಯಾವ ರೀತಿ ವ್ಯಾಪಾರ ಮಾಡಲಿಕ್ಕೆ ಒಂದು ಮಾದರಿಯಾಗಿ ಭಾಳಷ್ಟು ಜನ ನಮಗೆ ಸಿಗ್ತಾರೆ. ಅದರಲ್ಲಿ ಬಹುಶಃ ನಾನು ಅತ್ಯಂತ ಸಂತೋಷದಿಂದ ರಫೀಕ್ ಅವರು ಕೂಡ ಒಬ್ಬರು ಮಾದರಿಯ ಬಿಸ್ನೆಸ್ ಮಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅವ್ರು ಏನಾದ್ರು ಅತ್ಯುತ್ತಮವಾಗಿ ಒಂದು ಬಿಸ್ನೆಸ್ ಅವ್ರ ಒಂದು ಹಂತಕ್ಕೆ ಇವತ್ತು ಬಂದು ನಿಂತಿದ್ದರೆ, ಸರ್ವ ಜನರಿಗೆ ಪ್ರೀತಿಗೆ ಪಾತ್ರರಾಗಿದ್ದರೆ ಅವ್ರು ಭಾಳ ಶ್ರೀಮಂತರ ಎನಿಸಿಕೊಂಡಲ್ಲ, ಅಥವಾ ಭಾಷಾ ಬುದ್ಧಿವಂತರಂತ ಎನಿಸಿಕ ಕಾರಣ ಅಲ್ಲ, ಅಥವಾ ದೊಡ್ಡ ತಿಳುವಳಿಕೆ ಅಥವಾ ಏನಕ್ಕೆ ದೊಡ್ಡ ಕಲ್ತಿದಾರಂತಲ್ಲ, ಅವರ ಸ್ವಭಾವ ಅವ್ರನ್ನಿಷ್ಟು ದೊಡ್ಡಕ್ಕೆ ತಗೊಂಡು ಹೋಗಿದೆ. ಆ ಸ್ವಭಾವ ಇವತ್ತು ಎಲ್ಲರಿಗೂ ಕೂಡ ಬರಬೇಕಾಗ್ತದೆ. ವ್ಯಾಪಾರ ಮಾಡುವವರು, ಜನಸಾಮಾನ್ಯ ಮಧ್ಯೆ ಇರುವವರಂತ ಇಂತಹ ಸ್ವಭಾವ ಬಹುಶಃ ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ತದೆ. ಆದ ಕಾರಣ ಎಲ್ಲ ವ್ಯಾಪಾರಸ್ಥರು ನಾವು ಆಲೋಚನೆ ಮಾಡಬೇಕು. ನಮ್ಮಲ್ಲಿ ಎಷ್ಟೇ ದುಡ್ಡಿದ್ರು ನಾವು ಎಷ್ಟೇ ಜನ ದುಡ್ಡಿದ್ದವ್ರು ಬಿಸ್ನೆಸ್ ಆಗಿ ಯಶಸ್ವಿ ಆಗೋದಿಲ್ಲ. ಎಷ್ಟೇ ಬುದ್ಧಿವಂತರು ಕೂಡ ಇವತ್ತು ಏನೇನು ಐಡಿಯಾ ಮಾಡಿದ್ರು ಕೂಡ ಯಶಸ್ವಿ ಆಗಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಹುಷಾರಿದ್ರೂ ಕೂಡ ಯಶಸ್ವಿ ಆಗಲೇ ಆಗೋದು. ಉತ್ತಮವಾದ ಸ್ವಭಾವ ನಿಮ್ಮನ್ನು ಎಲ್ಲ ಹಂತಕ್ಕೆ ಕೂಡ ಅದು ಮೀರಿ ತೆಕ್ಕೊಂಡು ಹೋಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸಿ, ಇದಕ್ಕೆ ರಫೀಕ್ ಅವರು ಇವತ್ತೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಕರಾವಳಿ ಮಾರ್ಬಲ್ ಗ್ರನೈಟ್ ಇಲ್ಲಿ ಪ್ರಾರಂಭ ಮಾಡೋ ಮೂಲಕ ಸುತ್ತಮುತ್ತಲಿನ ಎಲ್ಲ ಬಹುಶಃ ಇದು ಬರುವಂಥ ಕಟ್ಟಡಗಳಿಗೆ ಹತ್ತಿರದಲ್ಲಿ ಅತ್ಯಂತ ಉತ್ತಮವಾದ ಗುಣಮಟ್ಟದ್ದು, ಬಹುಶಃ ಅವರ ಕೊಟ್ಟಂಥ ರೇಟಿಗೆ ಅರ್ಹತೆ ಇರುವಂಥ ಉತ್ತಮ ಗುಣಮಟ್ಟದ ಮಾರ್ಬಲ್ ಆ್ಯಂಡ್ ಗ್ರನೈಟ್ ಈ ಪ್ರದೇಶದಲ್ಲಿ ಸಿಗ್ತದೆ ಅಂತ ನನಗೆ ವಿಶ್ವಾಸ ನನಗೆ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ನಾನು ಏನಾದರೂ
ಎಲ್ಲಿ ಅವ್ರು ಸಂಘ ಸಂಸ್ಥೆಗಳಿಗೆ ಸ್ವಲ್ಪ ರಿಡಕ್ಷನ್ ಮಾಡಿ ಅಂತ ಹೇಳಿದರೆ ಯಾವುದೇ ಒಂದೇ ಮಾತಿನ ಒಮ್ಮೆ ಮಾತು ಬೇರೆಯವ್ರಿಗೆ ಕೆಲವು 2-3 ಸಲ ಫೋನ್ ಮಾಡಬೇಕಾದ್ರೆ ಇವರಿಗೆ ನಾನು 2-3 ಸಲ ಒಮ್ಮೆ ಮಾತು ಹೇಳಿ ಬಿಡೋದು. ಮತ್ತು ಬಹುಶಃ ಅವರೇ ನೆನಪು ಮಾಡಿಕೊಂಡು ಬಹುಶಃ ಸಹಕಾರ ಕೊಡುವಂಥ ಮನೋಭಾವ ಕೂಡ ಹಮ್ಮಿಕೊಳ್ಳುವಂಥ. ನಮ್ಮ ಫೋನ್ ಅಂದರೆ ಭಾಳ ಕಷ್ಟ ಎಲ್ಲರಿಗೂ ಕೂಡ. ನಾವು ಆಸ್ಪತ್ರೆಗೆ ಫೋನ್ ಮಾಡಿದೆ ಏನು ಬಿಲ್ಲು ಸ್ವಲ್ಪ ಕಡಿಮೆ ಮಾಡಿ, ಶಾಲೆಗೆ ಏನು ಫೋನ್ ಮಾಡೋದು, ಒಂದು ಫೀಸ್ ಕಡಿಮೆ ಮಾಡಿ ಅಥವಾ ಒಂದು ಸೀಟು ಕೊಡಿ ಅಂತೇಳಿ. ಲಾಸ್ಟ್ಗೆ ಇಂಥದಕ್ಕೆ ಅಂತ ಯಾರು ಬರ್ತಾರೆ ಸಂಘ ಸಂಸ್ಥೆಯವರು, ಅವ್ರಿಗೇನು ಕ್ಲಬ್ಬಿಗೆ ಅದಕ್ಕೆ ಬೇಕಾಗ್ತದೆ ಆದಷ್ಟು ಸ್ವಲ್ಪ ಕಡಿಮೆಯಲ್ಲಿ ತಾವು ಸಹಕಾರ ಕೊಡಿ ಅಂತೇಳಿ ಬಹುಶಃ ನಮ್ಮದು ರೂಟೀನ್ ಆಗಿರುವಂಥ ಒಂದು ಕೆಲಸ ಇವತ್ತು ಆಗಿರ್ತದೆ. ಆದ ಕಾರಣ ಬಹುಶಃ ಎಲ್ಲವೂ ಕೂಡ ಅತ್ಯಂತ ಯಶಸ್ವಿ ಆಗಲಿ. ನಿಮ್ಮ ಇಂಥ ನಮ್ಮ ಅತ್ಯುತ್ತಮ ಶೋರೂಮಲ್ಲಿ ಅತ್ಯಂತ ಜಾಸ್ತಿ ಬಿಸ್ನೆಸ್ ಆಗಿದ್ದುಕೊಂಡು ಉತ್ತಮವಾದ ಹೆಸರು ಪಡೆಯುವ ಮೂಲಕ ಬೇರೆ ಬೇರೆ ಪ್ರದೇಶದಲ್ಲಿ ಕೂಡ ಇಂಥ ಬ್ರ್ಯಾಂಚ್ಗಳು ಬರುವಂಥ ಅವಕಾಶ ಆಗುವಂಥದ್ದು. ನಾನು ಸಿಕ್ಕಿದಾಗ ಕೇಳಿದೆ, ಎಷ್ಟು ವರ್ಷ ತಾವು ಇವತ್ತು ಸೋತ್ಕಲಲ್ಲಿ ಪ್ರಾರಂಭ ಮಾಡಿ ಆಯ್ತು ಅಂತೇಳಿ. ಆಗ ಹೇಳಿದರು, ನಾನು ಬರೀ 5 ವರ್ಷದಲ್ಲಿ ಅಲ್ಲಿ ಸೋತ್ಕಲ್ ಪ್ರಾರಂಭ ಮಾಡಿ 5 ವರ್ಷದಲ್ಲಿ ಇಷ್ಟೆಲ್ಲರ ಜನರ ಪ್ರೀತಿ ವಿಶ್ವಾಸಗಳಿದ್ದು ಈ ಒಂದು ಸ್ಥಿತಿಗೆ ಬಂದಿದ್ದಾರೆ. ಮತ್ತೊಂದೇ ಮುಂದೆ ನಿಮಗೆ ಹೇಗೆ ಅನುಭವ ಹೇಗೆ ಅಂತ ನಾನು ಕೂಡ ಕೇಳಿದೆ. ಆಗ ಹೇಳಿದೆ, ನಾನು 25 ವರ್ಷದಿಂದ ಈ ರೀತಿಯ ಆ ಒಂದು ಗ್ರಾನೈಟ್ ವ್ಯಾಪಾರಸ್ಥರನ್ನೇ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ನಾನು ಬಂದು ಇವತ್ತು ಆ ವ್ಯಕ್ತಿತ್ವ ಬಂದಿದೆ. ಆದ ಕಾರಣ ಶ್ರಮಪಟ್ಟು ಇವತ್ತು ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅವರೆಲ್ಲ ಆ ಒಂದು ಅವರಿಗೆ ಇವತ್ತು ಯಾವುದೇ ಒಂದು ವ್ಯಾಪಾರವನ್ನು ಗ್ರಾನೈಟ್ಗೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಮುಂದೆ ತಗೊಂಡು ಎಲ್ಲ ಶಕ್ತಿ ಇವತ್ತು ಬಂದದ್ದೇ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ತಳಮಟ್ಟದ ಕೆಲಸ ಮಾಡಿದ ಕಾರಣ ಇದು ನಮಗೆಲ್ಲರಿಗೂ. ಯಾಕಂದ್ರೆ ನಾವು ಕೂಡ ತಳಮಟ್ಟದ ಇವತ್ತು ಈ ರೀತಿ ನಮ್ಮ ಕೆಲಸ ಚಿರಪಚಿತ ಆದರೆ ಹಂತವಾಗಿ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗ್ತದೆ. ಇವತ್ತು 2ನೇ ಶೋರೂಮ್ ಆಗಿದೆ, 3ನೇ ಶೋರೂಮ್ ಆಗಲಿ ರಫಿ ಮತ್ತು ಅವ್ರ ಕುಟುಂಬಸ್ಥರಿಗೆ ನನ್ನ ದೊಡ್ಡ ಮಟ್ಟದ ಶುಭಾಶಯ ಮತ್ತು ದೊಡ್ಡ ಮಟ್ಟ ಕನಸು ಮತ್ತು ಇವರಿಗೆ ಅಲ್ಲಾಹು ತಾಲ ದೊಡ್ಡ ಒಂದು ಯಶಸ್ಸು ಕೊಡಲಿ. ಯಾವುದು ಅಂತ ಹೇಳಿದರೆ, ದೊಡ್ಡ ಗ್ರನೈಟ್ ಫ್ಯಾಕ್ಟ್ರಿಯನ್ನೇ ಹಾಕಲಿ, ಒಂದು ಮೈನರ್ ಗ್ರನೈಟ್ ಒಂದು ಮಾಡಿಕೊಂಡು ಬಹುಶಃ ಅದರ ಮುಖಾಂತರ ಮುಂದಿನ ದೊಡ್ಡ ಮಟ್ಟದ ಆ ಒಂದು ಸ್ಥಾನಕ್ಕೆ ಮುಟ್ಟುವಂಥ ಅವಕಾಶ ಬಹುಶಃ ಎಲ್ಲರ ಆಶೀರ್ವಾದ ಮುಖಾಂತರ ಇವತ್ತು ನಿಮಗೆ ವಿಶೇಷ ಬರಕು ಸಿಕ್ಕಲಿ ಅಂತ ನಾನು ಕೇಳಿಕೊಳ್ಳುತ್ತಾ, ನಿಮ್ಮೆಲ್ಲರ ನಾನು ಬೇಡಿಕೊಂಡು ಈ ಒಂದು ಪವಿತ್ರ ಒಂದು ಕರಾವಳಿ ಮಾರ್ಬಲ್ ಗ್ರನೈಟನ್ನು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್ ಹೇಳೋ ಮೂಲಕ ಇದನ್ನು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸಿ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿ ಬಹುಶಃ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರಿಗೆ ಕೂಡ ನಾನು ಎಲ್ಲ ಟೀಮಿಗೆ ಈಗಾಗಲೇ ಭಾಳಷ್ಟು ಯುವಕ ಉದ್ಯಮಿಗಳಿಗೆ ತಮ್ಮ ಬ್ಯಾಂಕ್ ಈಗಾಗಲೇ ಕೊಟ್ಟು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿದೆ, ಹೆಸರಿದೆ. ಭಾಳಷ್ಟು ಇವತ್ತು ಇರುವಂತೆಲ್ಲ ಚಿರ ಪರಿಸ್ಥಿತಿ ಆಗಿರುತ್ತು. ತಾವು ಕೂಡ ಯಾರು ಮುಂದೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಎಬಿಲಿಟಿ ನೋಡಿ ಅವರಿಗೆ ಒಂದು ಸಹಕಾರ ಸ್ಟಾರ್ಟಿಂಗ್ ಒಂದು ಕೊಟ್ಟರೆ ಎಷ್ಟೋ ದೊಡ್ಡ ಹಂತಕ್ಕೆ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದೇ ವಾಕ್ಯಗಳು, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ನೀವು ಒಬ್ಬ ಸಹಕಾರ ಕೊಟ್ಟು ಅವನು ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಅಂತ ಹೇಳಿದರೆ ಬರೀ ಅವರಿಗೆ ರಫೀಕಿಗೆ ಮಾತ್ರ ಲಾಭ ಅಲ್ಲ ಇದರಲ್ಲಿ. ಯು ಆರ್ ಬಿಲ್ಟ್ 1 ಬಿಸ್ನೆಸ್ ಮ್ಯಾನ್ ದಟ್ ವಿಲ್ ಹೆಲ್ಪ್ 100 ಫ್ಯಾಮಿಲೀಸ್. ಒಂದು ಬಿಸ್ನೆಸ್ ಮ್ಯಾನ್ ಬಂದ ತಕ್ಷಣ 100 ಜನ ಅಲ್ಲಿ ಕೆಲಸಕ್ಕೆ ಸೇರ್ತಾರೆ, 100 ಕುಟುಂಬಗಳು ಅವತ್ತು ಬಹುಶಃ ಇವತ್ತು ಉದ್ಧಾರ ಆಗ್ತದೆ. ಸೊ ಇವತ್ತು ನಾವು ಅಲ್ಲಿ ಎಷ್ಟೆಷ್ಟು ಎಂಟರ್ಪ್ರಿನರ್ಸನ್ನು ಬಿಸ್ನೆಸ್ ಮ್ಯಾನ್ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ, ಅಷ್ಟು ಕುಟುಂಬಗಳು ಬಹುಶಃ ನೆಮ್ಮದಿಯ ಜೀವನ ಸಾಗಿಸುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ನಿಮ್ಮೆಲ್ಲ ಸಹಕಾರ ಇದು ಕೂಡ ಬಹುಶಃ ರಫೀಕ್ ಅವರ ಕೇಂದ್ರ ಆಗಿದ್ರು ಕೂಡ ಅದರ ಫಲಿತಾಂಶ ಕೆಳಗೆ ಬರುವಾಗ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? 20. ಇನ್ನು ಲಾರಿ ಡ್ರೈವರ್ ಅವರೆಲ್ಲ ಸೇರುವಾಗ ಭಾಳಷ್ಟು ಕುಟುಂಬಗಳಿಗೆ ಇವತ್ತು ಅವರ ಆಧಾರ ಸ್ತಂಭವಾಗಿ ಇವತ್ತು ನಡೆಯುವಂಥದ್ದು. ಅದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕು. ನಾವು ಕೆಲಸಗಾರನ ಮಾತ್ರ ಅಲ್ಲ, ಕೆಲಸ ಕೊಡುವಂಥವರನ್ನು ಕೂಡ ರಕ್ಷಿಸಿಕೊಳ್ಳಲಿಕ್ಕೆ ಹಲವಾರು ಯೋಜನೆ ಹಾಕಿದಾಗ ಮಾತ್ರ ಸಮಾಜದ ಸುದೃಢವಾಗಿದ್ದುಕೊಂಡು ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಎಂಬ ಆಲೋಚನೆ ಬರುವಂಥ ವಿಷಯ ಆಗಬೇಕು. ಅದಕ್ಕಾಗಿ ಬಹುಶಃ ನಿಮಗೂ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಯುವಕ ಮಿತ್ರರು ಅತ್ಯುತ್ತಮವಾದ ಬಿಸ್ನೆಸ್ ಆಗಿ ಮುಂದೆ ಬನ್ನಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ನೇ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನಿತ ನನ್ನೆಲ್ಲ ಸೋದರಿಗೆ ನಮಸ್ಕಾರ. ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಶ್ರೀಯುತ ಮೊಹಮ್ಮದ್ ರಫೀಕ್ ರವರು. ನಿಜವಾಗಿಯೂ ಇತ್ತೀಚಿನ ಯುವ ಪೀಳಿಗೆಗೆ ಒಂದು ಉನ್ನತವಾದಂತಹ ಸಂದೇಶವನ್ನು ನೀಡಿದಂತಹ UT ಖಾದರ್ ಅವರು ನಿಜವಾಗಿಯೂ ಒಬ್ಬ ಎಂಟರ್ಪ್ರನರ್ ಮುಂದೆ ಬಂದಾಗ, ಮೇಲೆ ಬಂದಾಗ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಮೊಹಮ್ಮದ್ ರಫೀಕ್ ರವರೇ. 5 ವರ್ಷಗಳ ಮುಂಚೆ ಈ ಒಂದು ಕರಾವಳಿ ಮಾರ್ಬಲ್ ಗ್ರಾನೈಟ್ಸನ್ನು ಕುಲಾಯಿ ಬೈಕಂಪಾಡಿಯಲ್ಲಿ ಸ್ಥಾಪನೆ ಮಾಡಿದಾಗ ಇಂದಿಗೆ 5 ವರ್ಷ ಸಂದರೂ ಕೂಡ ಆ 5 ವರ್ಷದಲ್ಲಿ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿ ಅದೆಷ್ಟೋ ಕುಟುಂಬಗಳಿಗೆ ಅವರು ಆಧಾರ ಸ್ತಂಭವಾಗಿದ್ದಾರೆ. ಇದೀಗ ಆ 5 ವರ್ಷಗಳ ನೆನಪಿಗೋಸ್ಕರ ಈ ಒಂದು ಸಂಸ್ಥೆಯನ್ನು ಈ ತೊಕ್ಕೋಟು ಪರಿಸರದಲ್ಲಿ ಸ್ಥಾಪನೆಯನ್ನು ಮಾಡಿದರೆ ಇವತ್ತು ಅದರ ಉದ್ಘಾಟನೆ ಕೂಡ ಆಗಿದೆ. ಮಾನ್ಯ UT ಖಾದರ್ ಅವರು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಈ ಒಂದು
ಬಿಡುವಿಲ್ಲದ ಬಿಡುವಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದಂತಹ UT ಖಾದರ್ ಅವರಿಗೆ ಶ್ರೀಯುತ ಮೊಹಮ್ಮದ್ ರಫೀಕ್ ಅವರ ಪರವಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರೆ. ಇದೀಗ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯೆಯಾಗಿರುವಂತಹ ಧನಲಕ್ಷ್ಮಿ ಗಟ್ಟಿ ಅವರಿದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಸಾಧಕ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಥವಾ ಪ್ರಾಪ್ರಿಯೇಟರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ಮಿಸ್ಟರ್ ಮೊಹಮ್ಮದ್ ರಫೀಕ್ ಅವರ ಪ್ರೀತಿಯ ತಂದೆ ನಮ್ಮ ಜೊತೆಗಿದ್ದಾರೆ, ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ HP ಮಯ್ಯದವರು. ಇದೀಗ ಅವರ ಪ್ರೀತಿಯ ಮಗ ಮೊಹಮ್ಮದ್ ರಫೀಕ್ ಅವರು ಹೂಗುಚ್ಛವನ್ನ ನೀಡಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಬಹಳ ಅಭೂತಪೂರ್ವಕವಂತ ಒಂದು ಸನ್ನಿವೇಶ ಸ್ನೇಹಿತರೆ ಇದು. ಇಂಥ ಒಂದು ಅಚೀವರ್ ಸಮಾಜಕ್ಕೆ ಕೊಟ್ಟಂತಹ ಸಾಧಕ ಆಕ್ಚುಲಿ ಅವರ ತಂದೆಗೆ ಈ ಗೌರವ ಸಲ್ಲುತ್ತೆ. ಅವರನ್ನ ಈ ಒಂದು ವೇದಿಕೆಯಲ್ಲಿ ನಾವು ನೋಡ್ತಾ ಇರೋದು ನಿಜವಾಗಿಯೂ ಬಹಳ ಸಂತೋಷದ ವಿಚಾರ ಇದಾಗಿದೆ. ಉದ್ಯಮಿ ತನ್ನ ಯಶಸ್ಸುಗೊಂಡಂಥ ಉದ್ಯಮವನ್ನು ಪಡಿಸೋಕ್ಕೋಸ್ಕರ ಇನ್ನೊಂದು ಖಾತೆ ತೆರೆಯುವಂಥದ್ದು, ಇಂಥ ಯಾವುದಾದ್ರು ಯೋಜನೆ ಇಟ್ಕೊಂಡು ಬಂದಾಗ ನಮಗೆ ಬ್ಯಾಂಕರ್ಸಿಗೆ ಫೈನಾನ್ಸ್ ಮಾಡೋದು ತುಂಬ ಸುಲಭ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡುವಂತಹ ಸಮಯದಲ್ಲಿ ಅನೇಕ ಆತಂಕಗಳು, ಅನೇಕ ಕಷ್ಟಗಳು ಎದುರಾಗುತ್ತವೆ. ಹಾಗಾಗಿ ನಾವು ಕೆಲವೊಮ್ಮೆ ಬ್ಯಾಂಕರ್ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಾವು ಒಬ್ಬ ಕಲ್ಪಿಸಿಕೊಂಡಂಥ ಹೊಸ ಉದ್ಯಮವನ್ನು ಪ್ರಾರಂಭಿಸಬೇಕೆಂಬ ಒಂದು ಆಕಾಂಕ್ಷಿಯಾಗಿ ಬಂದಾಗ ನಮ್ಮನ್ನು ಸಂಪರ್ಕಿಸಿದಾಗ ನಮಗೆ ಅದನ್ನು ಕೂಲಂಕಷವಾಗಿ ಸ್ಟಡಿ ಮಾಡಿ ಇದರಲ್ಲಿ ಏನಾದರೂ ಲಾಭದಾಯಕವಾದಂಥ ಅವಕಾಶಗಳಿದೆಯಾ ಇಲ್ವಾ ಅಂತ ಕೂಲಂಕಷವಾಗಿ ಸ್ಟಡಿ ಮಾಡಿ ನಾವು ಅವರನ್ನು ಅಡ್ವೈಸ್ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಅವರಿಗೆ ಸಲಹೆ ಕೊಡಬೇಕಾಗ್ತದೆ. ಬೇಡ, ಇದರಲ್ಲಿ ಲಾಭ ಬರುವಂಥದ್ದಿಲ್ಲ ಅಂತ ಹೇಳಬೇಕಾಗುತ್ತೆ. ಆದರೆ ಇಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ತನ್ನ ಯಶಸ್ಸುಗೊಂಡಂಥ ಉದ್ಯಮದ ಅಭಿವೃದ್ಧಿಗೋಸ್ಕರ ಬಂದಾಗ ನಮಗೆ ಕಣ್ಮುಚ್ಚಿ ಸಾಲ ಕೊಡಬೇಕಾಗ್ತದೆ, ಕೊಡುವಂಥ ಅವಕಾಶ ಇರುತ್ತೆ. ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ಅಂದರೆ ನೀವು ಹೇಳಿದಂಗೆ ಈಗ ಗಾದೆ ಉಂಟು, ರೋಗಿ ಬಯಸಿದ್ದು ಹಾಲು ಡಾಕ್ಟರ್ ಹೇಳಿದ್ದು ಹಾಲು ಎಂಬಂತೆ. ಹಾಗಾಗಿ ಅಂಥವ್ರು ಬಂದಾಗ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ಹಾಗಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕ ಬ್ಯಾಂಕಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೂಡ ನಾನು ಮೊಹಮ್ಮದ್ ರಫೀಕ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ನಮ್ಮ ಬ್ಯಾಂಕಿನ ಸೇವೆಯನ್ನು ಅವರು ಆರಿಸಿಕೊಂಡದ್ದಕ್ಕೆ. ಅವರು ಯಾವುದೇ ಬ್ಯಾಂಕ್ ಹೋಗ್ತಿದ್ರು ಇಂಥ ಉದ್ಯಮಕ್ಕೆ ಆಲ್ರೆಡಿ ಇದು ಯಶಸ್ವಿಯಾಗಿದೆ, ಲಾಭದಾಯಕವಾಗಿ 5 ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಅವರು ಅನುಭವಿ 10-15 ವರ್ಷದಿಂದ ಇದೇ ಲೈನಲ್ಲಿ ಇದ್ದು ಇದೇ ಆ್ಯಕ್ಟಿವಿಟಿಯಲ್ಲಿ ಇದ್ದು ಅವರು ತುಂಬ ಅನುಭವವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಸಾಲ ಕೊಡುವ ಅಗತ್ಯ ಇಲ್ಲ ಎಂಬ ಒಂದು ಏನಾದರೂ ಒಂದು ರೀಸನ್ ಬರುವಂಥದ್ದು ಏನೂ ರೀಸನ್ ಕಾಣಲಿಲ್ಲ. ನಮಗೆ ಕೊಡುವಂಥದ್ದಕ್ಕೆ ನಮಗೆ ಎಲ್ಲ ಪೂರಕವಾಗಿ ಬಂತು. ಕೂಡಲೇ ಕೊಡುವ ನೀವು ಮುಂದುವರಿಸಿಂದಲೇ ನಾವು ಹೇಳಬೇಕಾಗಿ ಬಂತು. ಹಾಗಾಗಿ ನಾವೀಗ ಅವರು ನಮಗೆ ಕೃತಜ್ಞತೆ ಕೊಡುವಂಥದ್ದಲ್ಲ, ನಾವೇ ಒಂದು ಬ್ಯಾಂಕಿನ ಪ್ರಯುಕ್ತ ನಾನೇ ಅವರಿಗೆ ಕೃತಜ್ಞತೆ ಕೊಡಬೇಕು. ಯಾಕಂದರೆ ನಮ್ಮ ಬ್ಯಾಂಕನ್ನು ಅಪ್ರೋಚ್ ಮಾಡಿದ್ದಕ್ಕಾಗಿ, ನಮ್ಮ ಬ್ಯಾಂಕಿನ ಸೇವೆಯನ್ನು ಅವರು ಪಡ್ಕೊಂಡಕ್ಕಾಗಿ. ಇಲ್ಲಿ ಅವರು ಈಗಾಗಲೇ ಯಶಸ್ವಿಗೊಂಡಿದ್ದಾರೆ. ಇದಂತೂ ಈಗ ಆ್ಯಕ್ಚುಲಿ ಇದು 2ನೇ ಶಾಖೆ ಆದರೂ ಕೂಡ ಇದು ಅತ್ಯಂತ ದೊಡ್ಡ ಶಾಖೆ. ಅವರು ಕಂಪೇರ್ ಮಾಡಿದರೆ ಅವರ ಹಳೆಯ ಶಾಖೆಯನ್ನು ಕಂಪೇರ್ ಮಾಡಿ ದೊಡ್ಡದು. ಹಾಗೆ ಇದೇ ಮೇನ್ ಅವರದ್ದು ಕೇಂದ್ರ ಬಿಂದು ಆಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಇದೇ ರೀತಿ ಅನೇಕ ಶಾಖೆಗಳನ್ನು ಅವರು ತೆರೆಯುವಂತಾಗಲಿ, ಇದೇ ರೀತಿ ನಾವು ಕೂಡ ಅವರಿಗೆ ಫೈನಾನ್ಸ್ ಮಾಡುವಂತಾಗಲಿ, ಅವರು ಇನ್ನಿನ್ನು ನಮ್ಮಿಂದ ಹೆಚ್ಚು ಫೈನಾನ್ಸ್ ಪಡ್ಕೊಳ್ಳುವಂತಹ ಅಭಿವೃದ್ಧಿ ಈ ಬಿಸ್ನೆಸ್ನಲ್ಲಿ ಉದ್ಯಮದಲ್ಲಿ ಹೊಂದಲಿ ಅಂತೇಳಿ ನಾನು ಈ ಮೂಲಕ ಇಲ್ಲಿ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದರೆ, ದೂರದ ಸುರತ್ಕಲ್ನ ಹೊರಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇವತ್ತು ಉಳ್ಳಾಲದ ಈ ಒಂದು ಸೋಮೇಶ್ವರ ಬೆಳೆಯುವಂಥ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಇವತ್ತು ಗ್ರನೈಟ್ ಮಾರ್ಬಲ್ನ ಮಳಿಗೆ ಉದ್ಘಾಟನೆಗೊಂಡಿರುವುದರಿಂದ ನಮಗೆಲ್ಲರಿಗೂ ಕೂಡ ಮನೆ ಕಟ್ಟುವವರಿಗೆ ಮೊದಲಿನ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ರಫೀಕ್ರವರು ಈಗಾಗಲೇ ಮಾತಾಡುವಾಗ ಹೇಳಿದರು, ಕಳೆದ 5 ವರ್ಷದ ಮೊದಲು ಸುರತ್ಕಲ್ನ ಪರಿಸರದ ಕುಲಾಯಿಯಲ್ಲಿ ತಮ್ಮ ಪ್ರಥಮ ಒಂದು ವೃತ್ತಿ ಕ್ಷೇತ್ರವನ್ನು ಬೆಳೆಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇಷ್ಟೊಂದು 2ನೇ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಎನ್ನುವಂಥ ಮಾತನ್ನು ಮನದಾಳದಿಂದ ಅವರು ಹೇಳಿದರು. ಇವತ್ತು ಒಂದು ಸಂಸ್ಥೆ ಬೆಳೆಯಬೇಕಿದ್ರೆ ಅದರ ಮಾಲಕರು ಅಥವಾ ಅದರ ಸಿಬ್ಬಂದಿ ವರ್ಗದವರು ಬಂದಂಥ ಗ್ರಾಹಕರನ್ನು ಒಳ್ಳೆ ರೀತಿಯಲ್ಲಿ ಚಂದದಲ್ಲಿ ಮಾತಾಡುವಂಥ ಕೆಲಸಗಳು ಆದರೆ ಇವತ್ತು ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಇದ್ದರೂ ಕೂಡ
ಆ ಒಂದು ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಬಂದಾಗ ಆ ಒಂದು ಯಶಸ್ಸಿನ ಹಾದಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನಮ್ಮ ಮೊಹಮ್ಮದ್ ರಫೀಕ್ ನನ್ನ ಮಿತ್ರರು ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಳೆದ 5 ವರ್ಷದಲ್ಲಿ ಈಗ ಮೊನ್ನೆ ಮಾತಾಡುವಾಗ ಹೇಳಿದರು, ನನ್ನ ಯಾವುದೇ ಒಂದು ಪ್ರಾರಂಭದ ಒಳ್ಳೆಯ ಕೆಲಸಗಳು ಮಾಡಿದಾಗ ಯಾರಿಗಾದರೂ ಆರ್ಥಿಕವಾಗಿ ಹಿಂದುಳಿದವರಿರ್ಬೋದು, ಅನಾಥರಿಗರಿಗೆ ಅವರಿಗೆ ಒಂದು ಬಹುಮಾನವನ್ನು ಅವರಿಗೆ ಕೊಡುವಂಥ ಅವರ ಸಂತೃಪ್ತಿಯನ್ನು ಮಾಡಿ ಮುಂದಿನ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಮುನ್ನುಡಿ ಇಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇಲ್ಲಿಯ ಒಂದು ಅನಾಥಾಶ್ರಮಕ್ಕೆ ಈಗಾಗಲೇ ಅವರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಆ ಬಡವರಲ್ಲಿ ಕೂಡ ಒಂದು ದೈವತ್ವವನ್ನು ಕಾಣುವಂಥ ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥ ನನ್ನ ಮಿತ್ರರು ಮೊಹಮ್ಮದ್ ರಫೀಕ್ರು ಇವತ್ತು ಅವಂಥ ಒಂದು ಮನಸ್ಸಿನವರು, ಆ ಒಂದು ಹೃದಯ ಶ್ರೀಮಂತಿಕೆ ಇರುವವರು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಖಂಡಿತವಾಗಿಯೂ ಅವರಿಗೆ ಯಶಸ್ಸು ಸಿಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು 2ನೇ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಆಗಾಗಲೇ ನಮ್ಮ ಮಿತ್ರರು ಖಾದರ್ ಅವರು ಹೇಳಿದ ಹಾಗೆ ಯಾವುದೇ ಒಂದು ಅನಾಥಾಶ್ರಮ ಇರ್ಬೋದು, ಒಂದು ಶಾಲೆ ಇರ್ಬೋದು, ಯಾವುದೇ ಒಂದು ಆ ಸಂಸ್ಥೆಗೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ ಖಂಡಿತವಾಗಿಯೂ ನಾನು ಕೊಡ್ತೇನೆ ಎನ್ನುವಂಥ ಒಂದು ಒಳ್ಳೆಯ ಮನಸ್ಸು ಇದ್ದಂಥ ರಫೀಕ್ರವರು ಇವತ್ತು ಅವರ ಮುಂದಿನ ಜೀವನವನ್ನು ನೋಡಿದಾಗ ಆರ್ಥಿಕವಾಗಿ ಬಹಳ ಹಿಂದೆ ಇದ್ದವರು ಒಂದು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ವಿಚಾರದಿಂದ, ಒಳ್ಳೆಯ ಆ ಒಂದು ಜನರನ್ನು ಪ್ರೀತಿಪೂರ್ವಕವಾಗಿ ಇವತ್ತು ಆ ಗ್ರಾಹಕರು ಬಂದಾಗ ಅವರ ಸ್ವಾಗತ ಮಾಡುವಂಥ ರೀತಿ ಅವರ ಒಂದು ಈ ಅಭಿವೃದ್ಧಿಗೆ ನಾಂದಿ ಅಂತ ಹೇಳಲಿಕ್ಕೆ ಇಚ್ಛಾಗ್ತದೆ. ಇವತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈಗ 2ನೇ ಮಳಿಗೆ ಉದ್ಘಾಟನೆಗೊಂಡಿದೆ. ಇನ್ನಷ್ಟು ಕರ್ನಾಟಕದಾದ್ಯಂತ ಇನ್ನು ಮಳಿಗೆಗಳು ಆಗಿ ಜನರಿಗೆ ಅದರ ಸ್ಪರ್ಧಾತ್ಮಕ ಈಗ ಭಾಳಷ್ಟು ನಮ್ಮ ಸುರತ್ಕಲ್ ಕುಳಾಯಿ ಅಂತ ಆ ಜಾಗದಲ್ಲಿ ಭಾಳಷ್ಟು ಗ್ರನೈಟ್ ಆ್ಯಂಡ್ ಮಾರ್ಬಲ್ನ ಮಳಿಗೆಗಳು ಇದೆ. ಆದರೆ ಮೊನ್ನೆ ಈ ಪ್ರಾರಂಭದ ಅಂತ ಇವರು ಇಲ್ಲಿ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ಇಲ್ಲಿಗೆ ಬಂದು ಆ ಗ್ರನೈಟನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಬಂದಿದ್ದಾರೆ. ತುಂಬ ನನ್ನ ಅನೇಕ ಮಿತ್ರರು ಅವರ ಕುಲಾಯಿಯ ಆ ಒಂದು ಸಂಸ್ಥೆಗೆ ಹೋದಾಗ ಆ ಸಂದರ್ಭದಲ್ಲಿ ಭಾಳಷ್ಟು ಒಂದು ಕೈಗೆ ಎಟಕುವ ರೀತಿಯಲ್ಲಿ ಜನರಿಗೆ ಒಂದು ಹತ್ತಿರದ ರೀತಿಯಲ್ಲಿ ಒಂದು ದರವನ್ನು ನಿಗದಿ ಮಾಡುವುದರ ಮುಖಾಂತರ ಜನರಿಗೆ ಕೂಡ ಅವರ ಬೇಡಿಕೆಗೆ ಅನುಗುಣವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂತ ಒಂದು ರಫೀಕ್ರವರು ಇನ್ನಷ್ಟು ಮಳಿಗೆಗಳನ್ನು ತೆರೆದು ಜನರಿಗೆ ಅದು ಸದುಪಯೋಗ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೊಹಮ್ಮದ್ ರಫೀಕ್ ಅವರ ಬಂಧುಗಳಿಗೆ, ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನನ್ನ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೋಟೆಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷೆ. ಈ ದಿನ ಕರಾವಳಿ ಮಾರ್ಬಲ್ ಮತ್ತು ಗ್ರಾನೈಟ್ಸ್ ಕುಂಪಲದಲ್ಲಿ ತನ್ನ ಒಂದು ಹೆಜ್ಜೆಯನ್ನು ಇಲ್ಲಿ ಮೂಡಿಸಿದೆ. ಸುರತ್ಕಲ್ನಿಂದ ನೀವು ಬೈಕಂಪಾಡಿ ಅಥವಾ ಬೈಕಂಪಾಡಿಯಿಂದ ಸುರತ್ಕಲ್ ತನಕ ಹೋಗುವಾಗ ಇಡೀ ಎಲ್ಲ ರಸ್ತೆ 2 ಬದಿಗಳಲ್ಲಿ ಏನೇ ಇಲ್ಲ, ಬರೇ ಮಾರ್ಬಲ್ ಶೋರೂಮ್. ಅಲ್ಲಿಂದ ಕಗಿಂಗ್ಸ್, ಮಕ್ರಾಣ, ಅಬ್ಬಾಯಿ ಎಂತೆಂಥ ಇಂಟರ್ನ್ಯಾಷನಲ್ ಫೇಮಸ್ ಒಂದು ಜಗದ್ವಿಖ್ಯಾತ ಮಾರ್ಬಲ್ ಕಂಪೆನಿಗಳ ಒಂದು ದಂಡು ಅಲ್ಲಿ ನೆಲೆಸಿದೆ. ಈ ಮಧ್ಯೆ ತನ್ನ ಒಂದು ಚಿಕ್ಕ ಹೆಜ್ಜೆಯನ್ನು ಇಡುತ್ತಾ ಅಲ್ಲಿಗೆ ಪ್ರವೇಶ ಮಾಡಿದವರು ಶ್ರೀಯುತ ರಫೀಕ್ರವರು. ಮಾನ್ಯ ಶಾಸಕರು ಹೇಳಿದಾಗೆ ಅವರಿಗೆ ಈ ಮಾರ್ಬಲ್ ಬಗ್ಗೆ 10-25 ವರ್ಷಗಳ ಹೆಚ್ಚು ಅನುಭವ ಇತ್ತು. ಆದರೂ ಅವರಿಗೆ ತನ್ನದೇ ಒಂದು ಶೋರೂಮ್ ಮಾಡಬೇಕಂತ ಛಲದಿಂದ ಈ ಮಧ್ಯೆ ಇಷ್ಟು ದೊಡ್ಡ ತಿಮಿಂಗಿಲಗಳ ಮಧ್ಯೆ ಅಲ್ಲಿ ಪ್ರವೇಶ ಪಡೆದವರು ರಫೀಕ್ರವರು. ಆದರೆ ಇವತ್ತು ನೋಡಿ, ಸುರತ್ಕಲ್ನಿಂದ
ಬೈಕಂಪಾಡಿವರೆಗೆ ಯಾವುದೆಲ್ಲ ಮಾರ್ಬಲ್ಸ್ ಉಂಟು ಅವರ ಎಲ್ರಿಗೂ ಪೈಪೋಟಿ ನೀಡಿ ಯಶಸ್ವಿಯಾಗಿ ಮೂಡಿ ಬಂದು ಯಾರಿಗೂ ಸಾಧ್ಯ ಆಗಲಿಲ್ಲ ಇನ್ನೊಂದು ಎಷ್ಟು ದೊಡ್ಡ ಕಂಪನಿ ಆದರೂ ಇನ್ನೊಂದು ಶಾಖೆಯನ್ನು ತೆರೀಲಿಕ್ಕೆ. ಆದರೂ ರಫೀಕ್ರವರ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಮತ್ತು ಸಮಯ ಪ್ರಜ್ಞೆ ಇದರಿಂದಾಗಿ ಅವರಿಗೆ ಇಲ್ಲಿ ಒಂದು ಸಂಸ್ಥೆಯನ್ನು ಇಲ್ಲಿ ಒಂದು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೂ ರಫೀಕ್ರವರು ಯಾವತ್ತೂ ನಮಗೆ ಸಾಧಾರಣ ಇದು 6 ತಿಂಗಳಿಂದ ಇವ್ರದ್ದು ಒಂದು ಕನಸು ಯಾವಾಗಲೂ ಹೇಳ್ತಿದ್ರು, ನಮಗೆ ಚಂದ್ರಶೇಖರ್ ಉಚ್ಚಿಲ್ರವ್ರು, ನಾನು ಬಹುಶಃ ಫಸ್ಟ್ ನೋಡೋದು ಚಂದ್ರಶೇಖರ್ ಉಚ್ಚಿಲ್ರವರು ನನಗೆ ಸಹಾಯ ಮಾಡದಿದ್ದರೆ ನನಗೆ ಖಂಡಿತ ಇನ್ನೊಂದು ಶಾಖೆಯನ್ನು ಅಲ್ಲಿ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಬಿಸ್ನೆಸ್ ಎಷ್ಟು ದೊಡ್ಡದಾಗಲಿ ಎಷ್ಟು ಇಂಪ್ರೂವ್ ಆಗಲಿ ನಾನು ಜೀವನ ಪರ್ಯಂತ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ರವರನ್ನು ಮರೀಲಿಕ್ಕೆ ಆಗೋದಿಲ್ಲ. ಅಂತಹ ಸಹಾಯ ನೀಡಿದ್ದಾರೆ, ಅಂತಹ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ನನ್ನನ್ನು ಹುರಿದುಂಬಿಸಿದ್ದಾರೆ. ಅವರು ಇಲ್ಲದಿದ್ದರೆ ನನಗೆ ಅಲ್ಲಿ ಒಂದು ಶೋರೂಮ್ ತೆರೆಯೋದು ಕನಸಿನ ಮಾತೇ ಆಗಿತ್ತು ಅಂತೇಳಿ. ಅದೇ ರೀತಿ ಅವರೊಬ್ಬ ಫಾರೂಕ್ರವರು ಸಹ ನಾವೆಲ್ಲ ಒಟ್ಟಿಗೆ NMBTಯಲ್ಲಿ ಇರ್ತೇವೆ. ಅವರು ಸಹ ಯಾವಾಗಲೂ ನಮಗೆ ದಿನಕ್ಕೆ ಒಂದು 10 ಬಾರಿ ಆದರೂ ಚಂದ್ರಶೇಖರ್ ಉಚ್ಚಿಲ್ರವರ ಪ್ರಸ್ತಾಪ ಮಾಡೋದೇ ಇಲ್ಲ. ಇಂತಹ ಒಂದು ಸಮಾಜ ಸೇವಕರು ರಫೀಕ್ರವರಿಗೆ ಸಿಕ್ಕಿದ್ದು ಅವರ ಭಾಗ್ಯ ಮತ್ತು ಅವರ ಒಂದು ಶ್ರಮಕ್ಕೆ ಸಿಕ್ಕಿದಂತಹ ಫಲ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಇನ್ನೊಬ್ಬರು ಚಂದ್ರಶೇಖರ್ ಇಲ್ಲಿ ರೀಜನಲ್ ಹೆಡ್ ಮ್ಯಾಂಗ್ಳೂರು ಕರ್ನಾಟಕ ಬ್ಯಾಂಕ್ ಅವರು ಹೇಳಿದರು, ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅಂತೇಳಿ. ಹಾಗಲ್ಲ, ಆದರೂ ಅವರ ಪರಿಸ್ಥಿತಿ ನನಗೆ ಗೊತ್ತಿತ್ತು. ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಹೋಗಿ ರಾತ್ರಿ ಹಗಲು ಒದ್ದಾಡ್ತಾ ಇದ್ದರು. ಆ ಟೈಮಲ್ಲಿ ಇವರನ್ನು ಕೈ ಬೀಸಿ ಕರೆದು ಇವರ ಇದು ವ್ಯಾಪಾರಕ್ಕೆ ಅವರ ಈ ಶೋರೂಮ್ನ ಬಗ್ಗೆ ನಾವು ನಿಮಗೆ ಸಹಾಯ ಮಾಡ್ತೇವೆ, ಎಷ್ಟು ದುಡ್ಡು ಬೇಕು ಬನ್ನಿ ಅಂತೇಳಿ ಕೈ ಬೀಸಿ ಕರೆದು ಪ್ರೋತ್ಸಾಹ ಮಾಡಿದವರು. ನಾವು ನಿಜವಾಗಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಂತಹ ಬ್ಯಾಂಕಿದ್ದು AGM ಹೀಗೆ ಸಹಾಯ ಮಾಡ್ತಾರೆ ಅಂತೇಳಿ. ಅವರು ದುಡ್ಡು ತಗೊಂಡಿದ್ದಾರೆ, ಬಡ್ಡಿ ಕಟ್ತಾರೆ, ಬೇರೆ ವಿಷಯ. ಅದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಅವರು ಕಷ್ಟಪಟ್ಟದ್ದು ನೋಡಿದರೆ ನಿಜವಾಗಿಯೂ ಅವರು ರಫೀಕ್ರವರು ಅಂತಹ ಸಾಧನೆಯನ್ನು ಮಾಡಬೇಕಾದ್ರೆ ಕರ್ನಾಟಕ ಬ್ಯಾಂಕ್, ಯಾವಾಗಲೂ ನಾವು ಹೇಳ್ತೇವೆ ರಾಷ್ಟ್ರೀಕೃತ ಬ್ಯಾಂಕ್ ಅಂತೇಳಿ. ನಮಗೆ ಅನುಭವದಿಂದ ಗೊತ್ತಾಯಿತು ಕರ್ನಾಟಕ ಬ್ಯಾಂಕ್ ಹೇಗೆ ಜನರಿಗೆ ವ್ಯಾಪಾರಸ್ಥರಿಗೆ ಸಹಾಯ ಮಾಡ್ತಾ ಇದೆ. ಅತ್ಯಂತ ಅಲ್ಪ ಸಮಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಪಡೆದು ಅವರಿಗೊಂದು ಸಾಲ ನೀಡಿದ್ದಾರೆ. ಇಂಥದ್ದು ಮಾತ್ರವಲ್ಲ, ಈ ವೇದಿಕೆಯಲ್ಲಿ ಇರುವಂಥ ಆಸೀನರಾಗಿರುವಂಥ ಎಲ್ಲರೂ ಶ್ರೀಯುತ ರಫೀಕ್ರವರ ಈ ಶ್ರಮಕ್ಕೆ ಹುರಿದುಂಬಿಸಿ ನಾವು ನಿಮ್ಮ ಜೊತೆಗಿದ್ದೇವೆ. ಅದೇ ಇವತ್ತು ಎಲ್ಲರೂ ಬಂದು ಉಪಸ್ಥಿತ ಆಗಿರೋದೇ ಮುಖ್ಯ ಕಾರಣ. ಸಾಮಾನ್ಯ ನಾವು ನೋಡ್ತೇವೆ ಫಂಕ್ಷನಲ್ಲಿ 20 ಜನರ ಹೆಸರು ಹಾಕಿದರೆ 5 ಜನ ಸಹ ಬರುವುದಿಲ್ಲ. ಆದರೆ ಇವತ್ತು ಎಲ್ಲರೂ ರಫೀಕ್ರವರ ಮತ್ತು ಫಾರೂಕ್ರವರ ಮೇಲೆ ಅವರ ಮೇಲೆ ಪ್ರೀತಿ ಅಭಿಮಾನದಿಂದ ಬಂದಿದ್ದಾರೆ. ಊರವರು ಸಹ ಆಗಮಿಸಿದ್ದೀರಿ. ನಿಮಗೆ ನಾನು ಈ ವೇದಿಕೆಯಲ್ಲಿ ನಿಂತು ಖಂಡಿತವಾಗಿ ಹೇಳಬಲ್ಲೆ ಅಂತ ಹೇಳಿದರೆ, ಇಡೀ ಫ್ಯಾಕ್ಟ್ರಿ ಎಲ್ಲಿಗೆ ಹೋಗಿ ನೀವು ಬೆಂಗಳೂರು ಹೋಗಿ, ಅಲ್ಲೇ ಸುರತ್ಕಲ್ ಆಚೆ ಹೋಗಿ, ಇನ್ನು ಆಚೆ ಕೇರಳ ಕಡೆಗೆ ಹೋಗಿ, ಇಡೀ ಕಾಂಪಿಟೇಟಿವ್ ರೇಟ್ ಎಲ್ರಿಗಿಂತ ಅದೇ ಮಾರ್ಬಲ್, ಅದೇ ಗ್ರಾನೈಟ್, ಅದೇ ಟೈಲ್ಸ್ ಅತ್ಯಂತ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಬೆಲೆಯಲ್ಲಿ ನೀಡುವುದರಲ್ಲಿ ಶ್ರೀಯುತ ರಫೀಕ್ರವರು ಮೊದಲಿಗರು. ಇದು ಪ್ರೂವ್ ಆಗಿದೆ. ಇಲ್ಲಿ ನೋಡಿದರೆ ಈಗ ಅಲ್ಲಿ ಬೈಕಂಪಾಡಿಯಲ್ಲಿ ಅವರ ಶೋರೂಮ್ನಲ್ಲಿ ಬೆಳಿಗ್ಗಿಂದ ರಾತ್ರಿ ತನಕ 8 ಗಂಟೆ ರಾತ್ರಿ ತನಕ ಜನ ಬರ್ತಾ ಇರ್ತಾರೆ. ಯಾಕೆಂತ ಹೇಳಿದರೆ ಇವ್ರದ್ದು ಅಷ್ಟೊಂದು ರೀಸನಬಲ್ ರೇಟ್. ಇವರು ಜಾಸ್ತಿ ಇದು ಲಾಭ ಬಯಸುವುದಿಲ್ಲ, ವರ್ಷಗಟ್ಟಲೆ ಇಡುವುದಿಲ್ಲ ತಂದದನ್ನು. ಏನೋ ಚಿಕ್ಕ ಲಾಭಕ್ಕೆ ಮಾರಿಬಿಟ್ಟು ಇನ್ನೊಂದು ವಸ್ತುವನ್ನು ತರ್ತಾರೆ. ಮತ್ತು ಇವ್ರದ್ದು ದೊಡ್ಡ ಗುಣ ಅಂತ ಹೇಳಿದರೆ ಪ್ರಾಮಾಣಿಕತೆ. ಮಾರ್ಬಲ್ ಅಥವಾ ಗ್ರಾನೈಟ್ನಲ್ಲಿ ಸಣ್ಣ ಕ್ರ್ಯಾಕ್ ಇವರಿಗೆ ಕಂಡರು, ಅವರು ಸಿಲೆಕ್ಟ್ ಮಾಡಿದರು, ಮತ್ತೆ ಹೇಳ್ತಾರೆ ಇದು ಬೇಡ, ಅದರಲ್ಲಿ ಸಣ್ಣ ಕ್ರ್ಯಾಕ್ ಉಂಟು, ಈಗ ನಿಮಗೆ ಗೊತ್ತಾಗೋದಿಲ್ಲ ಅಂತೇಳಿ. ಇದು ಪ್ರಾಮಾಣಿಕತೆ. ಇಂಥವರು ಇಲ್ಲಿ ನಿಮ್ಮ ಊರಿಗೆ ಬಂದು ಕಾಲಿರಿಸಿದ್ದಾರೆ. ಇವರನ್ನು ಎಲ್ಲರನ್ನು ನೀವು ಆದಷ್ಟು ಈ ಸಂಸ್ಥೆಯನ್ನು ಇನ್ನೂ ಜನಪ್ರಿಯಗೊಳಿಸಿ ಇಲ್ಲಿ ಯಶಸ್ವಿ ಆಗಬೇಕು. ಆಗ ಈ ಕುಂಪಲ ಎಂಬ ಈ ಊರಿಗೆ ಹೆಸರು ಬರ್ತದೆ. ನೀವೆಲ್ಲರೂ ಅದನ್ನು ಮಾಡ್ತೀರಿ ಅಂತೇಳಿ ಭರವಸೆಯಿಂದ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅವರಲ್ಲಿ ಕೇಳಿ, ಅವ್ರಿಗೆ ಗೊತ್ತು. ಯಾಕಂದ್ರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅಂದ್ರೆ ಪ್ರತಿಯೊಂದು ಇವರ ಜೀವನದ ಯಶಸ್ಸಿನ ಅನೇಕ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಅಬೂಬಕರ್ ಸರ್ ಕೂಡ ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ನಮ್ಮ
ಕೋಟೆಕಾರು ಪಟ್ಟಣ ಪಂಚಾಯತ್ನ ಸ್ನಾಯಿ ಸಮಿತಿಯ ಅಧ್ಯಕ್ಷಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್ರವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ನಮ್ಮ ಮೊಹಮ್ಮದ್ ರಫೀಕ್ರವರು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಫೀಕ್ರವರು ಅವರು ಯಾರನ್ನೆಲ್ಲ ಪ್ರೀತಿಯಿಂದ ಕರೆದಿದ್ದಾರೆ. ಇವತ್ತು ಈ ಒಂದು ಕರಾವಳಿ ಪ್ರದೇಶದ ಗಡಿನಾಡ ಪ್ರದೇಶದ ಹೃದಯ ಭಾಗದಲ್ಲಿ ಉದ್ಘಾಟನೆಗೊಂಡಂಥ ಈ ಮಾರ್ಬಲ್ ಮತ್ತು ಗ್ರೆನೈಟ್ನ ಮಳಿಗೆ ರಫೀಕ್ರವರು ಪ್ರಥಮ ಬಾರಿ ನಮ್ಮನ್ನು ಭೇಟಿಯಾದಾಗ ಅವರು ನನಗೆ ಪ್ರಥಮವಾಗಿ ಪರಿಚಯ ಆದದ್ದು. ಅವರ ಮಾವ ಮತ್ತು ಅವರ ಭಾವ ಎಲ್ಲ ನಮ್ಮ ಭಾರಿ ಹತ್ತಿರದವರು, ನಮ್ಮ ಊರಿನವರು. ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳು ಕೂಡ ನಮ್ಮ ಉಚ್ಚಿಲ ಪರಿಸರದಲ್ಲಿ ಎಲ್ಲ ಇದ್ದಂಥವರು. ರಫೀಕ್ರವರು ಮತ್ತು ಅಬೂಬಕರ್ ಅವರು ಯಾರಿಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಸಂತೋಷದಿಂದ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಈ ಒಂದು ಮಾರ್ಬಲ್ ನಾವು ನೋಡೋದಿದ್ರೆ ಕರಾವಳಿ ಮಾರ್ಬಲ್ಸ್ ಅಂತ ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ. ಕರಾವಳಿ ಪ್ರದೇಶದಲ್ಲಿ ಎಲ್ಲ ಸಂಸ್ಥೆಗಳು ಕೂಡ ನಾವು ಕೇಳಿ ಬರ್ತಾ ಇದ್ದೇವೆ, ನಾವು ನೋಡಿದ್ದೇವೆ. ಆದರೂ ಕೂಡ ಮಾರ್ಬಲ್ ಅಂತ ಹೇಳುವಂಥದ್ದು ಎಲ್ಲರಿಗೆ ಬಹು ಮುಖ್ಯವಾದಂಥದ್ದು. ಅತಿ ಕಡಿಮೆ ದರದಲ್ಲಿ ಇರಬೇಕಂತ ಹೇಳಿದರೆ ಅವರು ಹೇಳಿದರು ಈಗ ಎಲ್ಲ ಕಡೆಗಿಂತ ಕಡಿಮೆಯಾಗಿ ಸಿಗ್ತದೆ ಅಂತೇಳಿ. ರಫೀಕ್ರವರು ಮೊನ್ನೆ ಮಾತಾಡುವಾಗ ಹೇಳಿದರು, ನಮಗೆ ಒಮ್ಮೆಲೆ ಲಾಭ ಜಾಸ್ತಿ ಬೇಡ, ಜನರಿಗೆ ಸಹ ಉಪಕಾರ ಆಗಬೇಕು, ನಮಗೆ ಕೂಡ ಏನಾದರೂ ಆಗಬೇಕು. ಆ ನಿಟ್ಟಿನಲ್ಲಿ ಅತಿ ಕಡಿಮೆ ದರದಲ್ಲಿ ನಾವು ಅದನ್ನು ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಇವತ್ತು ಈ ಒಂದು ಮಳಿಗೆ ಆಗಬೇಕಿದ್ರೆ ತೆರೆಮರೆಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಕೆಲವು ಹೆಸರನ್ನು ಕೂಡ ಹೇಳಲಿಲ್ಲದರೂ ಕೂಡ ಅವರ ಮನಸ್ಸಲ್ಲಿಟ್ಟುಕೊಂಡು ಒಳ್ಳೆ ರೀತಿಯ ಭಾವನೆಯಿಂದ ಈ ಒಂದು ದೊಡ್ಡ ಮಳಿಗೆಯನ್ನು ಈ ಒಂದು ಕುಂಪಲ ಪರಿಸರದಲ್ಲಿ ಮಾಡಿದ್ದಾರೆ. ಖಂಡಿತವಾಗಿಯೂ ನಮಗೆಲ್ಲ ಸಂತೋಷದ ವಿಚಾರ. ಇನ್ನು ಮುಂದೆ ಕೂಡ ಅವರಿಗೆ ಇನ್ನಷ್ಟು ಈ ದಕ್ಷಿಣ ಕನ್ನಡದಲ್ಲಿ ಅಲ್ಲ, ರಾಜ್ಯದಲ್ಲೇ ಅಲ್ಲಲ್ಲಿ ಇಂಥ ಮಳಿಗೆಗಳನ್ನು ಮಾಡುವಂಥ ಅವಕಾಶ ದೇವರು ಮಾಡಿಕೊಡಲಿ ಅಂತ ಹೇಳುವ ಮಾತನ್ನ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಪ್ರಸಕ್ತ GST ಅದು ಇದು ಅಂತೆಲ್ಲ ಇರುವಾಗ ಅದನ್ನು ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟದ ಕೆಲಸ. ಆದರೂ ಒಂದರ ನಡುವೆ ಇನ್ನೊಂದು ಸಂಸ್ಥೆಯನ್ನು ಇವರು ಶುಭ ಆರಂಭಿಸಿ ಅದನ್ನು ಈ ಪರಿಸರದ ಜನರಿಗೂ ಆ ಸೇವೆಯನ್ನು ಒದಗಿಸಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಅದನ್ನು ತಮ್ಮ ಊರಿನವರು ಅದನ್ನು ಸದುಪಯೋಗಪಡಿಸಬೇಕೆಂದು ಕೇಳಿಕೊಳ್ತಾರೆ. ಹಾಗೆ ನಮ್ಮ ರಫೀಕ್ರವರು ನನಗೆ ಸುಮಾರು ಒಂದು 10-15 ವರ್ಷದಿಂದ ಚಿರಪರಿಚಿತರು. ಅವರೊಂದು ಮಾರ್ಬಲ್ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವಾಗಲೇ ನನಗೆ ಪರಿಚಿತರು. ಅಲ್ಲಿಯೇ ಅವರ ಯಶಸ್ವಿಯ ಕೆಲಸದಲ್ಲಿ ಇರುವ ಸಮಯದಲ್ಲಿಯೇ ಅವರು ಮಾರ್ಬಲ್ ಹಾಕುವ ಗುತ್ತಿಗೆಯನ್ನು ವಹಿಸ್ತಾ ಇದ್ದರು. ಬಹಳ ಕ್ಲಪ್ತ ಸಮಯದಲ್ಲಿ ಎಷ್ಟೋ ಜನ ತಂದು ಇಷ್ಟು ಟೈಮ್ನಲ್ಲಿ ರಫೀಕ್ರ ಇದು ಬಿಟ್ಟು ಕೊಡಬೇಕು ಅಂತ ಹೇಳಿದರೆ ಎಲ್ಲಿಂದಲ್ಲ ಜನ ತರ್ತಾರೆ. ಅವರು ಎಲ್ಲಿಂದ ತರೋದು ಗೊತ್ತಿಲ್ಲ. ಆದರೂ ಆ ಸಮಯದಲ್ಲಿ ಬಿಟ್ಟು ಕೊಟ್ಟು ಆ ಮನೆ ಯಾವುದು ಓಪನ್ ಮಾಡಿದ್ರೆ ಅದಕ್ಕೆ ಬಹಳ ಒಂದು ಮುತುವರ್ಜಿಯಿಂದ ಕೆಲಸ ನಡೆಸ್ತಾ ಇದ್ದರು. ಅಂಥವರು ಈಗ ಸಂಸ್ಥೆಯ ಮಾಲೀಕರಾಗಿದ್ದಾರೆ. ತುಂಬ ಸಂತೋಷ ಆಗ್ತದೆ. ನಮ್ಮ ಸುರತ್ಕಲ್ ಪರಿಸರದಲ್ಲಿ ಇವರ ಸಂಸ್ಥೆ ಅಂದರೆ ಎಲ್ಲರಿಗೂ ಪರಿಚಿತ. ಅವರಿವರಿಗೆ ಅಂತಲ್ಲ, ಕರಾವಳಿ ಅಂತ ಹೇಳಿದರೆ ಸ್ವಲ್ಪ ಹಣ ಇಲ್ಲದರೂ ಹೋಗಿ ಸ್ವಲ್ಪ ಸಾಲ ನಿಲ್ಲಿ ಅಂತ ಹೇಳಿ ಅವರಿಗೆ ಎಷ್ಟೋ ಜನರು ವಿಟ್ರಿಪೈ ಟೈಲ್ಸ್ ಆಗುವವರು ಗ್ರಾನೈಟ್ ಹಾಕಬೇಕು ಅಂತ ಮನಸ್ಸುಂಟು, ಹಣ ಇಲ್ಲ, ಎಂತ ಮಾಡೋದು ಅಂತ ಹೇಳುವಾಗ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಿ ಅಂತ ಒಂದು ಉತ್ತಮ ಮನೋಭಾವ ಕೂಡ ಅವರಿಗೆ ಇದೆ. ಎಷ್ಟೋ ಮನೆಗೆ ವಿಟ್ರಿಪೈ ಟೈಲ್ಸ್ ಆಗುವವರು ಗ್ರಾನೈಟ್ ಹಾಕಿದ್ದಾರೆ. ಒಂದು ಕಂತಿನಲ್ಲಿ ಅವರಿಗೆ ಧೈರ್ಯ ಉಂಟು. ಅಂಥವರಿಗೆ ಒಂದು ಕಂತಿನಲ್ಲಿ ಕೂಡ ಅವರು ನನಗೆ ಗೊತ್ತಿದ್ದ ಮಸ್ತಿ ನಾನೇ ಒಂದು 4-5 ಮನೆಯವರನ್ನು ಕಲಿಸಿದ್ದೇನೆ ಅವರ ಹತ್ತಿರ. ಅವರಿಗೆ ಅದು ಕೊಟ್ಟಿದ್ದಾರೆ. ಅವರು ಎಲ್ಲರೂ ಅವರಿಗೆ ಕ್ಲಪ್ತ ಸಮಯದಲ್ಲಿ ಅವರ ಹಣವನ್ನು ಕೂಡ ಅವರು ಸಂದಾಯ ಮಾಡಿದ್ದಾರೆ. ಅಂತಹ ಒಂದು ಸಾಮಾಜಿಕ ಕಳಕಳಿ ಕೂಡ ಅವರಿಗೆ ಇದೆ. ಆದ್ದರಿಂದ ಅವರು ಈ ಹೊಸ ಸಂಸ್ಥೆಯು ಅದೇ ರೀತಿಯಲ್ಲಿ ಒಂದು ಉತ್ತಮವಾಗಿ ಬೆಳವಣಿಗೆ ಆಗಲಿ, ಈ ಪರಿಸರದವರಿಗೆ ಉತ್ತಮ ದರದಲ್ಲಿ ಈ ಸೇವೆಯನ್ನು ಅವರು ಸಲ್ಲಿಸಲಿಕ್ಕೆ ಅವರು ತಯಾರಿದ್ದಾರೆ. ನಾವೆಲ್ಲರೂ ಸೇರಿ ಅವರ ಒಂದು ಸಂಸ್ಥೆಯನ್ನು ಬೆಳೆಸುವ ಆಗಿರುವಂತಹ ಶ್ರೀಯುತ KC ಇಸ್ಮಾಯಿಲ್ ಹಾಜಿ ಸರ್ ಇದನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ನಮ್ಮ ಮೊಹಮ್ಮದ್ ರಫೀಕ್ ಸರ್ ಅವರು. ಬಹಳ ಸಂತೋಷವಾಗುತ್ತಾ ಇದೆ. ಕಾರಣ ಇಂಥ ಒಂದು ಸ್ಥಳದಲ್ಲಿ ಈಗ ನನಗೆ ಹೇಳೋದಂದರೆ ನನ್ನ ಪರಿಚಯ ಎಲ್ಲರಿಗೂ ಬಹಳ ಕಮ್ಮಿ
ಇರಬಹುದು. ಆದರೆ ನಾನು ಹೆಚ್ಚು ಕಮ್ಮಿ ಒಂದು 35 ವರ್ಷ ಗಲ್ಫ್ ರಾಷ್ಟ್ರದಲ್ಲಿದ್ದು ಅಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಪರಿಚಯ ತುಂಬ ಕಮ್ಮಿ ಎಲ್ಲರಿಗೆ ಇರಬಹುದು ಅಂತ ನಾನು ಭಾವಿಸ್ತೇನೆ. ನಾನು ಈ ಊರಿನಲ್ಲಿದ್ದಂತಹ ನನ್ನ ಅಜ್ಜನವರು ಮಂಚಿಲ ಆಲಿಯಬ್ಬ ಹಾಜಿಯವರ ಮೊಮ್ಮಗನು, ಕಿನ್ಯ ಹುಸೇನ್ ಕುಂಜಿ ಹಾಜಿಯವರ ಮಗನೂ ಆಗಿರ್ತೇನೆ. ಈ ಸ್ಥಳ ನನ್ನ ಅಜ್ಜನವರದಾಗಿರುತ್ತದೆ, ಅವರ ಮಕ್ಕಳಿಗೆ ಸಿಕ್ಕಿದಂತಹ ಪ್ರಾಪರ್ಟಿ. ಅದನ್ನು ನಮ್ಮ ರಫೀಕ್ರವರು ನನ್ನ ಹತ್ತಿರ ಬಂದು ಮಾತನಾಡುವಾಗ ಈ ಸ್ಥಳ ನಮಗೆ ಕೊಟ್ಟರೆ ಒಳ್ಳೆಯದಿತ್ತು, ನಾವು ಇಂಥ ಒಂದು ವ್ಯಾಪಾರ ಮಾಡ್ತಾ ಇದ್ದೇನೆ ಅಂತೇಳಿ. ನಿಜವಾಗಲೂ ನಾನು ರಫೀಕ್ರವರ ಮಾತು ನನ್ನ ಕೇಳಿ ನಾನು ನೆನೆಸಿದೆ, ಈ ಮನುಷ್ಯ ಇಲ್ಲಿ ವ್ಯಾಪಾರ ಮಾಡಬಹುದಾ ಅಂದರೆ ನೀವು ತಪ್ಪು ಭಾವನೆ ಅನಿಸಬೇಡಿ. ಕಾರಣ ಎಂದರೆ ಅಷ್ಟು ಸಾಫ್ಟಾಗಿ ಅವರು ಮಾತನಾಡ್ತಾರೆ, ತುಂಬ ಸೌಂಡ್ ಮೆಲ್ಲ. ಆದರೆ ಒಂದು ಬಿಸ್ನೆಸ್ಸಿನಲ್ಲಿ ಒಂದು ಚಲಾಯಿಕೆ ಕಾಣುತ್ತಾ ಇಲ್ಲ. ನಾನು ನೆನೆಸಿದೆ ಇವರು ಇಂಥ ಒಂದು ಬಿಸ್ನೆಸ್ ಮಾಡಬಹುದಾ ಅಂತೇಳಿ. ನಾನು ಮತ್ತೆ ಕೇಳಿದೆ, ನೀವು ಎಲ್ಲಿ ಮೊದಲೆಂಥದ್ದು? ನಾನು ಮೊದಲು ಕುಲಾಯಿಯಲ್ಲಿ ಮಾರ್ಬಲ್ ಉಂಟು, ಅಲ್ಲಿ ಶಾಪ್ ಮಾಡ್ತಿದ್ದೇನೆ. ಅವರ ಭಾವ ಯಾವಾಗಲೂ ಅವರೊಟ್ಟಿಗೆ ಸಪೋರ್ಟ್ನಲ್ಲಿರ್ತಾರೆ, ನಮ್ಮೊಟ್ಟಿಗೆ ಇದ್ದರು. ಆದರೂ ಒಂದು ದಿವಸ ನಾವು ಕುಲಾಯಿಗೆ ಹೋದೆವು. ರಾತ್ರಿ ಹೋಗುವಾಗ ಇವರು ರಾತ್ರಿ 8-8:30 ಗಂಟೆಗೆ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ವ್ಯಾಪಾರದಲ್ಲಿ ನಿಜವಾಗಲೂ ತಾಳ್ಮೆ ಎಂಬುದು ಬೇಕೇ ಬೇಕು. ಅಂದರೆ ನಾನಾ ಟೈಪ್ ವ್ಯಾಪಾರ ಮಾಡುವವರು ಒಬ್ಬರಾದರೆ ಅದರಲ್ಲಿ ವ್ಯಾಪಾರಕ್ಕೆ ಬರುವವರು, ವ್ಯಾಪಾರ ಮಾಡಲಿಕ್ಕೆ ಬರುವವರು ಬೇರೆ ಬೇರೆ ಟೈಪಿನ ಜನರಾಗಿರ್ತಾರೆ. ಒಂದೊಂದು ಜನರಿಗೆ ಒಂದೊಂದು ಮೈಂಡ್ ಇರ್ತದೆ. ಆಗ ಅವರಲ್ಲಿ ನಾವು ಯಾವ ಥರ ತಾಳ್ಮೆಯಿಂದ ಮಾತನಾಡಬೇಕು ಅದು ನಮ್ಮಲ್ಲಿ ಇರಬೇಕಾಗ್ತದೆ. ಅದು ಖಂಡಿತವಾಗಿಯೂ ನಮ್ಮ ರಫೀಕ್ರ ಹತ್ರ ಇದೆ. ಇನ್ನೊಂದೆಂದರೆ ಪ್ರೀತಿ. ಬರುವವರನ್ನು ನಾವು ಅವರು ಬಂದ ಕೂಡಲೇ ಎಷ್ಟು ದೊಡ್ಡ ವ್ಯಾಪಾರಸ್ಥರಾಗಲಿ, ಅವರು ಬಂದ ಕೂಡಲೇ ಎದ್ದು ನಿಂತು ಕೈ ಕೊಟ್ಟು ಅವರಲ್ಲಿ ನಮಸ್ಕಾರ ಮಾಡಿ ಸಲಾಮ್ ಕೊಟ್ಟು ಅವರನ್ನು ಕೂರಿಸಿ ನೀರು ಕೊಟ್ಟು ನಂತರ ನಾವು ವ್ಯಾಪಾರಕ್ಕೆ ಹೋಗಬೇಕು. ಆಗ ಅವರಿಗೆ ಪ್ರೀತಿ ಬರ್ತದೆ. ಇನ್ನೊಂದು ಹೇಳಿದರೆ ಅಂದರೆ ವಿಶ್ವಾಸ. ವ್ಯಾಪಾರದಲ್ಲಿ ನಮಗೆ ವಿಶ್ವಾಸ ಅತಿ ಮುಖ್ಯ. ವಿಶ್ವಾಸ ಇಲ್ಲ ಅಂದರೆ ನಮಗೆ ಖಂಡಿತ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಒಳ್ಳೆ ಮಾರ್ಬಲ್ ಕೊಡಬೇಕು, ಒಳ್ಳೆ ಗ್ರೇನೈಟ್ ಕೊಡಬೇಕು ಅಂತ ಒಂದು ಇದು ಅವರಲ್ಲಿ ಇರಬೇಕು. ಆಗ ಕಸ್ಟಮರಿಗೆ ಕೂಡ ಸಂತೋಷ ಆಗ್ತದೆ. ಹಾಗೆ ಆ ಥರ ಒಂದು ಸ್ವಭಾವ ಇರುವವರಾಗಿರ್ತಾರೆ ನಮ್ಮ ರಫೀಕ್ ಸಾಬಿರವರು. ಖಂಡಿತವಾಗಿಯೂ ನಾವು ಈ ಸ್ಥಳ ಅವರಿಗೆ ಕೊಡುವಾಗ ತುಂಬ ಸಂತೋಷದಿಂದ ಒಳ್ಳೆಯ ವ್ಯಾಪಾರ ಮಾಡಬೇಕು. ಇವರು ನಮ್ಮ ಈ ಊರಿಗೆ ಒಳ್ಳೆಯ ಒಂದು ಸಂಸ್ಥೆಯಾಗಿ, ವ್ಯಾಪಾರ ಸಂಸ್ಥೆಯಾಗಿ ಮುಂದುವರಿಬೇಕು. ಹಾಗೂ ನಾನು ಹೇಳಿದಾಗೆ ನಮ್ಮ ಅಜ್ಜನವರ ಊರು ತುಂಬ ಒಳ್ಳೆಯದಾಗಬೇಕು, ಮುಂದುವರಿಬೇಕು ಅಂತ ಸಂತೋಷ ನಮಗಿದ್ದು ನಾವು ಅವರಿಗೆ ಈ ಸ್ಥಳ ಸಂತೋಷದಿಂದ ಕೊಟ್ಟಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಚಂದ್ರಶೇಖರ್ ಅವರು ಯಾವಾಗಲೂ ಇವರು ಹೇಳಿದಾಗೆ ಯಾವಾಗಲೂ ಹೇಳ್ತಿದ್ದರು, ಚಂದ್ರಶೇಖರ್ ಅದು ಮಾಡ್ತಾರೆ, ಇದು ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಖಂಡಿತವಾಗಿ ಮಾಡಿದ್ದರಿಂದಲೇ ಇಷ್ಟು ಮುಂದಕ್ಕೆ ಬರಲಿಕ್ಕೆ ಕಾರಣ ಅಂತ ನನ್ನ ವಿಶ್ವಾಸ. ಏನೇ ಇದ್ದರೂ ನಾನು ತುಂಬ ಟೈಮ್ ವೇಸ್ಟ್ ಮಾಡೋದಿಲ್ಲ. ಈ ಸಂಸ್ಥೆ, ಈ ಮಾರ್ಬಲ್ ಸಂಸ್ಥೆ, ಕರಾವಳಿ ಮಾರ್ಬಲ್ ಸಂಸ್ಥೆ ಒಂದು ಉತ್ತಮ ಘಟ್ಟಕ್ಕೆ ಮುಂದುವರಿಯಲಿ. ಹಾಗೂ ಒಳ್ಳೆಯ, ಇವರೆಲ್ಲರೂ ಹೇಳಿದಾಗೆ ತುಂಬ ಒಳ್ಳೆಯ ಕ್ರಯದಲ್ಲಿ ಅವರು ಎಲ್ಲರಿಗೂ ಮಾರಾಟ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಲಿ ಅಂತ ಕೇಳಿಕೊಂಡು ಅವರಿಗೆ ಈ ಒಂದು ಸಮಾರಂಭಕ್ಕೆ ನಾನು ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಒಂದು ಮಾತುಗಳನ್ನು ನಿಲ್ಲಿಸ್ತೇನೆ. ಸ್ನೇಹಿತರೆ, ಸಮಾಜದಲ್ಲಿ ಅನೇಕ ಜನ ಸಾಧಕರು ಹುಟ್ಟಿ ಬೆಳೀತಾರೆ. ಆದರೆ ಹುಟ್ಟಿರ್ತಾರೆ, ಅವರನ್ನು ಬೆಳೆಸಬೇಕು ಅಂತ ಇದ್ದರೆ ಅನೇಕ ಸಪೋರ್ಟರ್ಸ್, ಅವರನ್ನು ಹುರಿದುಂಬಿಸುವವರು ಬೇಕು, ಪ್ರೋತ್ಸಾಹಿಸುವವರು ಬೇಕು. ಸೊ ಅಂತಹ ಪ್ರೋತ್ಸಾಹಕರಿದ್ದರೆ ಮಾತ್ರ ಸಮಾಜದಲ್ಲಿ ಒಬ್ಬ ಸಾಧಕನಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೋಡುವಾಗ ವೇದಿಕೆಯಲ್ಲಿ ಆಗಲಿ ಅಥವಾ ವೇದಿಕೆಯ ಮುಂಭಾಗದಲ್ಲಿ ಆಗಲಿ ಅನೇಕ ಜನ ನಮ್ಮ ರಫೀಕ್ ಸರ್ರನ್ನು ಹುರಿದುಂಬಿಸಿದವರು, ಪ್ರೋತ್ಸಾಹಿಸಿದವರು, ಅವರಿಂದಾಗಿ ಇವತ್ತು ಮೊಹಮ್ಮದ್ ರಫೀಕ್ ಸರ್ ಅವರು ಒಬ್ಬರು ಸಾಧಕನಾಗಿ ಈ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ಬೆಲ್ಜಿಯಂ ಗ್ರಾನೈಟ್ಸ್ ಪ್ರೊಪರೈಟರ್ ಬಾಬುಲಾಲ್ ಸರ್. Belgium Granites proprietor Babulal sir.
ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹೈವೇ ಯೂಸುಫ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಯೂಸುಫ್ ಸರ್, ನಿಮ್ಮನ್ನು ಕೂಡ ಹೂಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ವಿಶ್ವವೇ ನಮ್ಮನ್ನು ತಿರುಗಿ ನೋಡುವಂತಹ ಪರಿಸ್ಥಿತಿಯಲ್ಲಿ ಬಂದು ಮುಟ್ಟಿದೆ. ಅಂಥ ಒಂದು ಕರಾವಳಿಯ ಒಂದು ಅದ್ಭುತವಾದಂಥ ಹೆಸರನ್ನು ಇಟ್ಕೊಂಡು ಜಾತಿ ಭೇದ ಮತವಿಲ್ಲದೆ ಇವತ್ತು ಮಾನ್ಯ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂಥ ರಫೀಕ್ ಸರ್ ಅವರಿಗೆ ನಾನು ಮೊದಲನೆಯದಾಗಿ ನಮ್ಮೆಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾಕಂತೇಳಿದರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಮದುವೆ ಮಾಡಬೇಕಿದ್ರೆ ಬಹಳ ಯೋಚನೆ ಮಾಡಬೇಕಾಗ್ತದೆ. ಮನೆ ಕಟ್ಟಿ ಕೊನೆಯ ಹಂತ ತಾನು ದಿನವಿಡೀ ದುಡ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಹೋದರೂ ಕೂಡ ನೆಮ್ಮದಿಯಿಂದ ಮಲಗಬೇಕಿದ್ರೆ ನಾನು ಮಲಗುವಂಥ ನೆಲ ಚೆನ್ನಾಗಿರಬೇಕು, ನನ್ನ ಮನೆ 4 ಜನ ನೋಡೋವಾಗೆ ಇರಬೇಕು ಅಂತೇಳಿ ಕನಸನ್ನು ಕಟ್ಕೊಂಡು ಮನೆಯನ್ನು ಕಟ್ತೇವೆ. ಅದರಲ್ಲಿ ಕೂಡ ನನ್ನ ಮನೆ ನೆಲ ಮಾರ್ಬಲ್ ಆಗಿದ್ರೆ ಗ್ರಾನೈಟ್ ಆಗಿದ್ರೆ ನನಗಿರೋ ಒಂದು ಲುಕ್ಕೇ ಬೇರೆ ಅಂತೇಳಿ ಇವತ್ತಿನ ಆಧುನಿಕ ಪರಿಸ್ಥಿತಿಯಲ್ಲಿ ಯೋಚಿಸುವಂಥ ಸಂದರ್ಭದಲ್ಲಿ ಸನ್ಮಾನ್ಯರು ತನ್ನ ಇತಿಮಿತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಕೈಗೆಟುಕುವ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ತಮ್ಮ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಖಂಡಿತವಾಗಿಯೂ ನಾನು ಗಮನಿಸ್ತಾ ಇದೆ. ನನಗೂ ಕೂಡ ಕಳೆದ 2 ದಿವಸದ ಹಿಂದೆ ಉಚ್ಚಿಲವ್ರು ಹೇಳಿದರು, ಏನೇ ಆಗಲಿ ಬರಲೇಬೇಕು ಅಥವಾ ಅವ್ರು ನಿಮ್ಮನ್ನು ಬಂದು ಭೇಟಿ ಮಾಡಿ ಕೊಡ್ತಾರೆ ಅಂತೇಳಿ. ನಾನು ಹೇಳಿದೆ ಬೇಡ, ಆ ಥರ ಏನಿಲ್ಲ, ನಾನು ಬಂದೇ ಬರ್ತೇನೆ ಅಂತೇಳಿ. ಬಹಳ ಸಂತೋಷ ಅನ್ನಿಸ್ತದೆ ಸ್ನೇಹಿತರೆ. ಇಂಥ ಸೇವಾ ಸಂಸ್ಥೆಗಳು ಬೆಳೆದಾಗ ಒಬ್ಬರು ಮಾತ್ರ ಬೆಳೆಯುವುದಿಲ್ಲ, ಇದರ ಜೊತೆಯಲ್ಲಿ ಅದೆಷ್ಟೋ ಕುಟುಂಬಗಳಿಗೆ ಆಧಾರವಾಗುತ್ತೆ. ಜೊತೆಗೆ ನಮ್ಮ ಪರಿಸರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಮತ್ತು ನಮಗೆ ಕಡಿಮೆ ಬೆಲೆಯಲ್ಲಿ ಇಂಥ ಒಂದು ಸೇವೆಯನ್ನು ಕೊಡುವಂತಹ ತಮ್ಮ ಸೇವೆ ಮತ್ತು ಪರಿಶ್ರಮ, ಇದಕ್ಕೆ ನಿಮಗೆ ಬೆಂಗಾವಲಾಗಿ ದುಡಿದಂತಹ ನಿಮಗೆ ಸಹಕರಿಸಿದಂಥ ಎಲ್ಲರನ್ನ ಕೂಡ ನಿಮ್ಮ ಸರಳತೆಯನ್ನು ನಾನು ನೋಡಿದೆ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತೇಳಿ ಒಬ್ಬರು ಹೇಳಿದರೆ, ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತೇಳಿ ನೀವು ಮಾಡಿ ತೋರಿಸಿದ್ದೀರಾ. ಬಹುಶಃ ನಿಮ್ಮ ಇಂಥ ಕರಾವಳಿ ಸಂಸ್ಥೆಗಳು ನಮ್ಮ ಜಿಲ್ಲೆ ಅಲ್ಲ ರಾಜ್ಯದಾದ್ಯಂತ ಮತ್ತಷ್ಟು ಬೆಳಕಿಗೆ ಬರಲಿ, ನಿಮ್ಮ ಸೇವೆ ನಿರಂತರವಾಗಿ ನಮ್ಮ ಜನರಿಗೆ ಸಿಗಲಿ ಎಂಬ ಶುಭಾಶಯದೊಂದಿಗೆ ಈ ಸಂಸ್ಥೆಗೆ, ಈ ಸಂಸ್ಥೆಯ ಸಂಸ್ಥಾಪಕರಿಗೆ, ದುಡಿಯುವಂಥ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಒನ್ ವರ್ಡ್ ಆನ್ಸರ್ ಅಂತ ಹೇಳಿದಾಗೆ ತುಂಬಿಸಿ ನಮ್ಮ ಹನೀಫ್ ಸರ್ಗೆ ಹುರಿದುಂಬಿಸಿರಿ. ಮತ್ತೊಮ್ಮೆ ಧನ್ಯವಾದ. ಜನ ನಮ್ಮ ಹನೀಫ್ ಸರ್ನ ಹಿತೈಷಿಗಳು ರಫೀಕ್ ಸರ್ ಇದ್ದು, ಅದೇ ಥರ ಇವತ್ತು ಬಂದಿರುವಂತಹ ಅಲ್ಲಿ ಮಾರ್ಬಲ್ಸ್ ಗ್ರಾನೈಟ್ ಅನ್ನ ವೀಕ್ಷಣೆಯನ್ನ ಮಾಡಿದ್ರು. ಅದರಲ್ಲಿ ಇಬ್ರು ಕಷ್ಟ ಮಾಡಿ ಸಂಪೂರ್ಣ ಅಮೌಂಟನ್ನು ಪೇ ಮಾಡಿ ನಮ್ಮ ಪ್ರಪ್ರಥಮ ಗ್ರಾಹಕರು ಅನ್ನುವಂತಹ ಬಿರುದಿಗೆ ಪಾತ್ರರಾಗಿದ್ದಾರೆ. ಭವಿಷ್ಯದ ಕರಾವಳಿ ಮಾರ್ಬಲ್ ಅಥವಾ ಗ್ರಾನೈಟ್ಸ್ ಈ ಒಂದು ಸಂಸ್ಥೆಯ ಪ್ರಪ್ರಥಮ ಕಸ್ಟಮರ್ಸ್ ಯಾರು ಅಂದರೆ ಇತಿಹಾಸದ ಈ ಒಂದು ಕರಾವಳಿಯ ಇತಿಹಾಸದ ಪುಟದಲ್ಲಿ ಇವರ ಹೆಸರು ಅಜರಾಮರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಸರ್. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ಹನೀಫ್ ಕಲ್ಕೇರ್ ಮತ್ತು ಉಮರ್ ಕಲ್ಕೇರ್ ಅವರು ಇಬ್ರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಊಟದಲ್ಲಿ ನಿಮ್ಮ ಹೆಸರು ಇರುತ್ತೆ ಸರ್, ಯಾಕಂದ್ರೆ ಪ್ರಪ್ರಥಮ ಗ್ರಾಹಕರಾಗಿ ನಮ್ಮ ಜೊತೆಗೆ ಇವತ್ತು ರಾರಾಜಿಸ್ತಾ ಇದ್ದೀರಿ. ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಲಕರಾದಂತಹ ಮೊಹಮ್ಮದ್ ರಫೀಕ್ ಸರ್ ಅವರು, ಅವರಿಗೆ ಕೂಡ ಮೊಹಮ್ಮದ್ ರಫೀಕ್ ಸರ್ ಪರವಾಗಿ ಆತ್ಮೀಯತೆಯಿಂದ ಆದರಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕ UT ಖಾದರ್ ನಮ್ಮ ಊರಿನ MLA ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಅವರಿಗೂ ಕೂಡ ಕರಾವಳಿ ಮಾರ್ಬಲ್ ಆ್ಯಂಡ್ ಗ್ರಾನೈಟ್ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಪ್ರಥಮತವಾಗಿ ಶ್ರೀಯುತ ಚಂದ್ರಶೇಖರ್ B AGM, ನಮ್ಮ ಕರ್ನಾಟಕ ಬ್ಯಾಂಕ್ನ AGM ಸರ್ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಚಂದಗಾನಿಸಿಕೊಟ್ಟಿದ್ದೀರಿ ಸರ್. ನಿಮಗೆ ನಮ್ಮ ಕರಾವಳಿ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಶ್ರೀಯುತ ಮೊಹಮ್ಮದ್ ರಫೀಕ್ ರವರು. ದಯವಿಟ್ಟು ತಾವು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆ ನಮ್ಮವರೇ, ನಮ್ಮ ಊರಿನವರೇ, ಹಸನ್ಮುಖಿ ಶ್ರೀಯುತ ಚಂದ್ರಶೇಖರ್ ಉಚಿಲ್ ಸರ್ ಅವರು ಇಷ್ಟೊತ್ತು ನಮ್ಮ ಜೊತೆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ಮೊಹಮ್ಮದ್ ರಫೀಕ್ ಸರ್ ಅವರು. ಹಾಗೆ ನಮ್ಮ ಅಬುಬಕರ್ NMBT
ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟಿ ಈ ಟ್ರಸ್ಟಿ ಆಗಿ ಇರುವಂಥವರು ಅಬೂಬಕರ್ ಸರ್, ನಿಮ್ಮನ್ನು ಕೂಡ ಈ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಶ್ ಎ ಉಚ್ಚಿಲ್, ನಮ್ಮ ಸೋಮೇಶ್ವರ ಪುರಸಭೆಯ ಪ್ರೆಸಿಡೆಂಟ್ ಅಧ್ಯಕ್ಷರು ಆಗಿರುವಂತಹ ರಾಜೇಶ್ ಎ ಉಚ್ಚಿಲ್ ಸರ್, ನಿಮ್ಮನ್ನು ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ಸೋಮೇಶ್ವರ ಇದರ ಚೀಫ್ ಆಫೀಸರ್ ಆಗಿರುವಂತಹ ವಾಣಿ ಅಲ್ಲು ಅವರು ಕೂಡ ಭಾಗವಹಿಸಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಅವರ ಬರಕ್ಕಾಗಿಲ್ಲ. ಮುಂದೆ ಶ್ರೀಯುತ ಗೋಪಿ ಕೃಷ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಉಲ್ಲಾಲ ಪೊಲೀಸ್ ಸ್ಟೇಷನ್, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು, ಹಾಗಾದ ಕಾರಣಾಂತರದಿಂದ ಭಾಗವಹಿಸಕ್ಕಾಗಿಲ್ಲ. ಶ್ರೀಯುತ ಅಬ್ಬಾಸ್ ನರ್ಸಾ, BA LLB ಅಡ್ವೊಕೇಟ್ ಅಂಡ್ ನೋಟರಿ ಮ್ಯಾಂಗ್ಳೂರ್, ಇವರು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಪರ್ವೀನ್ ಭಾನು, ನಮ್ಮ ಸೋಮೇಶ್ವರ ಪುರಸಭೆಯ ಮೆಂಬರ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ದೀಪಕ್ ಪಿಲಾರ್, ಸೋಮೇಶ್ವರ ಪುರಸಭೆಯ ಮೆಂಬರ್ ಆಗಿರುವಂತಹ ಇವರನ್ನು ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಮನೋಜ್ ಕಟ್ಟೆಮನೆ, ಸೋಮೇಶ್ವರ ಪುರಸಭೆಯ ಮೆಂಬರ್ ಆಗಿರುವಂತಹ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಕಾಲಿಂದ್ರ ಅವರು ಇಷ್ಟೊತ್ತು ನಮ್ಮ ಜೊತೆಗಿದ್ರು, ಅವರನ್ನು ಕೂಡ ಇದೊಂದು ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಯುತ KC ಇಸ್ಮಾಯಿಲ್ ಹಾಜಿ, ನಮ್ಮ ಕಿನ್ಯಾ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು, ಇವರು ಕೂಡ ಇಷ್ಟೊತ್ತು ನಮ್ಮ ಜೊತೆಗಿದ್ರು, ಈ ಒಂದು ಕಾರ್ಯಕ್ರಮವನ್ನು ಸಂದರ್ಭ ಗಾಣಿಸಿಕೊಟ್ರು. ಇವರಿಗೂ ಕೂಡ ಈ ಒಂದು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಯುತ ಕೆ ಫಾರೂಕ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ ಇಂಟೆಕ್ NFBT, ಹಾಗೂ ನಮ್ಮ ಮೊಹಮ್ಮದ್ ರಫೀಕ್ ಅವರ ತುಂಬಾ ಆತ್ಮೀಯರು, ಅವನಿಗೆ ಭಾವನಾ ಬಲ ಅಂತ ಎಲ್ಲರೂ ಹೇಳ್ಕೊಳ್ಳುವ ಹಾಗೇನೆ ಇವರಿಗೆ ತುಂಬಾ ಸಪೋರ್ಟರ್. ಈ ಸಂಸ್ಥೆಯ ಪರವಾಗಿ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಬ್ಯಾಕ್ ಬೋನ್ ಇವರಂತಲೇ ಹೇಳ್ಬೋದು, ಯಾಕಂದ್ರೆ ಆಗದಿಂದ ನೋಡ್ಕೊಂಡ್ರೆ ಈ ಒಂದು ವೇದಿಕೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಇಲ್ಲಿಂದ ಎಲ್ಲ ಓಡಾಡ್ತಾ ಇದ್ರು, ಚಾರಲ್ಲಿ ಕೂತ್ಕೊಂಡದೇ ಕಡಿಮೆ. ಸೊ ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇರ್ಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಜಯಲಕ್ಷ್ಮಿ ಗಟ್ಟಿ ಮೇಡಮ್, ನೀವು ಕೂಡ ಬಂದಿದ್ದೀರಿ, ಇಷ್ಟೊತ್ತು ನಮ್ಮ ಜೊತೆಗಿದ್ರಿ, ನಿಮ್ಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಮೊಹಮ್ಮದ್ ರಫೀಕ್ ಸರ್ ಪರವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರು, ನಮ್ಮ ಹಿತೈಷಿಗಳು, ಗ್ರಾಹಕ ವರ್ಗದವರು, ನೀವೆಲ್ಲರೂ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು, ಈ ಉದ್ಘಾಟನಾ ಸಮಾರಂಭವನ್ನು ಚಂದಗಾನಿಸಿಕೊಟ್ಟಿದ್ದೀರಿ. ನಿಮಗೆ ಕೂಡ ಈ ಒಂದು ಕರಾವಳಿ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ ಸಂಸ್ಥೆಯ ಪರವಾಗಿ ಹಾಗೂ ಮೊಹಮ್ಮದ್ ರಫೀಕ್ ಸರ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ಒಂದು ಸಂಸ್ಥೆ ಏನು ನಮ್ಮ ಕರಾವಳಿ ಮಾರ್ಬಲ್ಸ್ ಗ್ರಾನೈಟ್ ಸಂಸ್ಥೆ 5 ವರ್ಷ, ಅಂದರೆ ಪ್ರಥಮ ಸಂಸ್ಥೆಗೆ 5 ವರ್ಷ ತುಂಬಿ ಈಗ 5ನೇ ವರ್ಷ ಪೂರೈಸುವಾಗ ಈ ಒಂದು ಪರಿಸರದಲ್ಲಿ 2ನೆಯ ಸಂಸ್ಥೆಯನ್ನ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ಇದು ಮುಂದಕ್ಕೆ ಇದೇ ತರ ವಿವಿಧ ರೀತಿಯ ಸಂಸ್ಥೆಗಳು ಇಲ್ಲಿ ಕರಾವಳಿಯ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ ಸಂಸ್ಥೆಯ 3ನೇ ಸಂಸ್ಥೆ 4ನೇ ಸಂಸ್ಥೆಗೆ ಹೊಸ ಸಂಸ್ಥೆಗಳು ಇಲ್ಲಿ ಬರಲಿ ಅಂತ ಆಶಿಸುತ್ತಾ, ನಮ್ಮ ಮೊಹಮ್ಮದ್ ರಫೀಕ್ ಅವರ ನಿಷ್ಕಲ್ಮಶವಾದಂತಹ ಈ ಒಂದು ಸೇವೆ ಮುಂದುವರಿಯಲಿ ಅಂತ ಆಶಿಸುತ್ತಾ, ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀದೇವರ ಆಶೀರ್ವಾದ ಇವರಿಗೆ ಇರಲಿ ಅಂತ ಆಶಿಸುತ್ತಾ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದವನು ನಾನು. ರೇಡಿಯೋದಲ್ಲಿ ಬಂದಾಗ RJ ರಾಜ್ ಅಂತ ಹೇಳಿದರು, ಟಿವಿಯಲ್ಲಿ ಬಂದಾಗ VJ ರಾಜ್ ಅಂತ ಹೇಳಿದರು. ನನ್ನ ಹೆಸರು ಭಾಗ್ಯರಾಜ್ ಶೆಟ್ಟಿ ಹರೇಕಳ ಅಂತ ಹೇಳ್ಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ನೀಡಿದಂತಹ ಶ್ರೀಯುತ ಮೊಹಮ್ಮದ್ ರಫೀಕ್ ಸರ್ ಮತ್ತು K ಫಾರೂಕ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ